ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸದ ನಮ್ಮ ಮಾತುಕತೆ ದಸರಾ ಹುಲಿ ಸಂಭ್ರಮ ಕಳೆಗುಂದದರಲ್ಲಿ. ವೀಕ್ಷಕರೇ, ಈಗಾಗಲೇ ಕರಾವಳಿ ಅಂದರೆ ಮುಖ್ಯವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಭಾರಿ ದೊಡ್ಡ ಸದ್ದು ಮಾಡ್ತಾ ಇರುವಂಥದ್ದು ಈ ಬಾರಿಯ ದಸರಾ ಸಂಭ್ರಮದ ಟೈಮಲ್ಲಿ ಸಂದರ್ಭದಲ್ಲಿ ಹುಲಿ ವೇಷಗಳು ಏನು ರಸ್ತೆಗೆ ಇಳಿತದ ಇಲ್ವಾ ಅನ್ನೋ ವಿಚಾರವಾಗಿ ಈ ಬಗ್ಗೆ ಸಾಕಷ್ಟು ಗೊಂದಲಗಳು, ಅನುಮಾನಗಳು ಇನ್ನೂ ಕೂಡ ಇದ್ದಾವೆ. ಸೊ ಈ ಸಂದರ್ಭದಲ್ಲಿ ಸಾಕಷ್ಟು ಏನು ದೇವಸ್ಥಾನದವರು, ಸಂಘಟನೆಯವರು, ದಸರಾ ಸಂಯೋಜಕರುಗಳು ಮತ್ತು ಹುಲಿವೇಷ ತಂಡಗಳ ನಿರ್ವಾಹಕರು ಮತ್ತು ವ್ಯವಸ್ಥಾಪಕರು ಇವರೆಲ್ಲರೂ ಸೇರಿ ಏನು ಆಡಳಿತದ ಮೇಲೆ ಮತ್ತು ಜನಪ್ರತಿನಿಧಿಗಳ ಮೇಲೆ ಒತ್ತಾಯ ತರುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ನಾವು ಒಂದು ವಿಚಾರವಾಗಿ ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ವಕೀಲರಾಗಿರುವಂಥ ದಿನಕರ್ ಶೆಟ್ಟಿ ಅವರಿದ್ದಾರೆ. ದಿನಕರ್ ಶೆಟ್ಟಿ ಅವರಿಗೆ ನಿಮಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ದಿನೇಶ್ ಕುಂಪಲ ಅವರಿದ್ದಾರೆ. ದಿನೇಶ್ ಕುಂಪಲ ಅವರಿಗೆ ನಿಮಗೆ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ವೀಕ್ಷಕರೇ, ವಕೀಲರಾಗಿರುವಂಥ ದಿನಕರ್ ಶೆಟ್ಟಿ ಅವರು ವೃತ್ತಿಯಲ್ಲಿ ವಕೀಲರು, ಆದರೆ ಅವರು ಆರ್ಯ ಸಮಾಜ ಸಂಸ್ಥೆಯ ಏನು ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರು ಮತ್ತು ವಿವಿಧ ಜನಪರ ಸಾಮಾಜಿಕ ಸಂಘಟನೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವವರು. ಮತ್ತು ಇವತ್ತು ಏನು ಈ ಒಂದು ಹುಲಿವೇಷ ಆರಂಭವಾಗಬೇಕು ಅಂದರೆ ಅದಕ್ಕೆ ಅನುಮತಿ ಕೊಡಬೇಕನ್ನೋ ಒಂದು ಅಭಿಯಾನ ನಡೀತಾ ಉಂಟು. ಆ ಒಂದು ಅಭಿಯಾನದಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡಿರುವರು. ಅದೇ ರೀತಿಯಾಗಿ ದಿನೇಶ್ ಕುಂಪಲ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸಿ ಚಾಲಕ ಮತ್ತು ಮಾಲಕರ ಸಂಘದ ಅಧ್ಯಕ್ಷರು ಮತ್ತು ಸಾಮಾಜಿಕ ಸಂಘಟನೆಯಲ್ಲಿ ತೊಡಗಿಸಿಕೊಂಡವರು. ಜೊತೆಗೆ ಬಹುಮುಖ್ಯವಾಗಿ MJT ಮಂಗಳದೇವಿ ಹುಲಿವೇಷ ತಂಡದ ವ್ಯವಸ್ಥಾಪಕರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇರುವವರು. ಸೊ ಈಗಾಗಲೇ ಇವರೆಲ್ಲರೂ ಏನು ಜಿಲ್ಲಾಡಳಿತದ ಮೇಲೆ ಒಂದು ಪ್ರಭಾವ ಅಥವಾ ಒಂದು ಒತ್ತಾಯ ಅಥವಾ ಒಂದು ಒತ್ತಡ ಬೀರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬಹುಮುಖ್ಯವಾಗಿ ಬಂದಂಥ ಅಥವಾ ಇದಿರುವಂಥ ಪ್ರಶ್ನೆ, ಈ ಕೊರೋನಾ ಕಾಲಘಟ್ಟದಲ್ಲಿ ನಮ್ಮ ಉತ್ಸವಗಳು, ಜಾತ್ರೆಗಳು ನಡೆಯಬೇಕಾ ಅನ್ನುವಂಥದ್ದು ಪ್ರಶ್ನೆ ಇತ್ತು. ಬಟ್ ಇವಾಗಲೇ ಏನಂದರೆ ಈ ಒಂದು ಅನ್ಲಾಕ್ ಪ್ರಕ್ರಿಯೆ ಆಲ್ಮೋಸ್ಟ್ ಸಂಪೂರ್ಣವಾಗಿ ತೆರೆದುಕೊಂಡಿರುವುದರಿಂದ ದಿನ ಇತ್ತು ಏನು ಒಂದು ಕೆಲವು ದಿವಸಗಳ ಹಿಂದಿನ ತನಕ ನಮ್ಮ ಸಾಕಷ್ಟು ವ್ಯವಸ್ಥೆಗಳು ಪೂರ್ಣವಾಗಿ ತೆರೆದುಕೊಂಡಿರಲಿಲ್ಲ. ಇನ್ನೂ ಕೂಡ ಒಂದು ಲಾಕ್ಡೌನ್ ಆದ ಮೋಡ್ನಲ್ಲೇ ಇತ್ತು. ಬಟ್ ಇವತ್ತೆಲ್ಲ ಜನಜೀವನ ಒಂದು ಸರಿಯಾದ ಪಥಕ್ಕೆ ಬರ್ತಾ ಉಂಟು. ಸ್ಕೂಲ್ ಮಾತ್ರ ಸದ್ಯಕ್ಕೆ ಓಪನ್ ಆಗಲಿಕ್ಕೆ ಬಾಕಿ ಇರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಏನು ಜನರೆಲ್ಲರಿಗೂ ಜಿಲ್ಲಾಡಳಿತ ಅಥವಾ ಸರ್ಕಾರ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದೆ. ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಮತ್ತು ಸ್ಯಾನಿಟೈಸೇಷನ್ ಮಾಡಿಕೊಂಡು, ಜೊತೆಗೆ ಮಾಸ್ಕ್ ಧರಿಸಿಕೊಂಡು ನೀವು ಏನು ನಿಮ್ಮ ದಿನನಿತ್ಯದ ಕೆಲಸ, ವ್ಯವಹಾರ, ಉದ್ದಿಮೆ ಎಲ್ಲವನ್ನು ಮುಂದುವರಿಸಿಕೊಂಡು ಹೋಗಿ ಅಂತ. ಯಾಕಂತ ಹೇಳಿದ್ರೆ ಬಹುಕಾಲ ತನಕ ಲಾಕ್ಡೌನ್ ಮೂಡಲ್ಲೇ ಇದ್ದರೆ ಮತ್ತೆ ನಮ್ಮ ಏನು ಸಾಮಾಜಿಕ ಚಟುವಟಿಕೆಗಳು ಅಥವಾ ನಮ್ಮ ವ್ಯವಹಾರ ಮತ್ತು ನಮ್ಮ ಉದ್ದಿಮೆಗಳು ಯಾವುದು ಕೂಡ ಸ್ಥಗಿತಗೊಂಡ್ರೆ ಇಡೀ ಒಂದು ಏನು ಆರ್ಥಿಕ ವ್ಯವಸ್ಥೆಗೆ, ಆರ್ಥಿಕ ಏನು ಚಟುವಟಿಕೆಗೆ ಬಹುದೊಡ್ಡ ತೊಂದರೆ ಆಗ್ತದೆ. ಬಟ್ ಇಂಥ ಸಂದರ್ಭದಲ್ಲಿ ಏನು ಸರ್ಕಾರ ಹೇಳಿರುವಂಥದ್ದು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಕೊರೋನಾದ ಜೊತೆಗೆ ಬದುಕುವಂಥದ್ದು ಅಂತ. ಸೊ ಅದು ಭಾರಿ ಇಂಪಾರ್ಟೆಂಟ್ ಆದ ವಿಷಯ. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಜಾತ್ರೆಗಳು, ನಮ್ಮ ಉತ್ಸವಗಳು, ಆ ಉತ್ಸವದ ಸಂದರ್ಭದಲ್ಲಿ ಬರುವಂಥ ವೇಷಗಳು, ಟ್ಯಾಬ್ಲೋಗಳು, ಇವೆಲ್ಲ ವಿಚಾರವಾಗಿ ಜನರದ್ದು ಒಂದಷ್ಟು ಉತ್ಸಾಹಗಳಿದ್ದಾವೆ. ಯಾಕಂತ ಹೇಳಿದ್ರೆ ಕಳೆದ 6 ತಿಂಗಳು ನಾವು ಸಂಭ್ರಮವನ್ನು ಕಳೆದುಕೊಂಡು ಬದುಕಿದ್ದೆವು. ಸೊ ಈಗ ನಾನು ಈ ಒಂದು ಮಾತುಕತೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ಇಬ್ಬರಿಗೆ ಕೂಡ ಏನು ದಿನಕರ್ ಶೆಟ್ಟಿ ಅವರಿಗೆ ಮತ್ತು ದಿನೇಶ್ ಕುಂಪಲ ಅವರಿಗೆ ನಾವು ಹುಲಿವೇಷದ ಬಗ್ಗೆ ಮಾತಾಡಲಿಕ್ಕೆ ತುಂಬ ಇದೆ, ದಸರಾ ವಿಚಾರವಾಗಿ. ಈಗ ಮತ್ತೆ ಈಗ ನಾನು ಈಗಾಗಲೇ ಹೇಳಿದಾಗೆ ಅನ್ಲಾಕ್ ಪ್ರಕ್ರಿಯೆ ಆಲ್ಮೋಸ್ಟ್ ಅದು ಪೂರ್ಣಗೊಂಡಿದೆ. ಒಂದು ಸ್ಕೂಲ್ ಒಂದನ್ನು ಬಿಟ್ಟು ನಾವು ಮತ್ತೆ ಯಥಾಸ್ಥಿತಿಗೆ ಬರ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಮತ್ತೆ ರೆಸ್ಟ್ರಿಕ್ಷನ್ಸ್ಗಳು ಹಾಕಿಕೊಳ್ಳುವಂಥದ್ದು ಅಗತ್ಯ ಉಂಟಾ ಅಂತ ಒಂದು ಪ್ರಶ್ನೆ. ಏನು ಹೇಳಲಿಕ್ಕೆ ನೀವು ಬಯಸ್ತೀರಿ? ಖಂಡಿತವಾಗಿಯೂ ನಮಗೆ ಈ ಹುಲಿವೇಷದ ಬಗ್ಗೆ ಜಿಲ್ಲಾಧಿಕಾರಿಯವರು ಏನೊಂದು ಆದೇಶವನ್ನು ಕೊಟ್ಟಿದ್ದಾರೆ. ದಸರಾ ಆಚರಣೆ ಈ ಬಾರಿ ಬಹಳ ಸರಳ ರೀತಿಯಿಂದ ಆಚರಣೆ ಮಾಡಬೇಕು. ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಪೂಜಾ ವಿಧಿವಿಧಾನಗಳಿರ್ಬೋದು ಅಥವಾ ರಥೋತ್ಸವದ ಶೋಭಾಯಾತ್ರೆ, ಇದಕ್ಕೆಲ್ಲವೂ ಕೂಡ ಸರಳ ರೀತಿಯಿಂದ ಅನುಮತಿಯನ್ನು ಕೊಟ್ಟಿದ್ದಾರೆ. ಈಗ ದಿನಕರ್ ಶೆಟ್ಟಿ ದಿನೇಶ್ ಕುಂಪಲ ಅವರೇ, ಈಗ ಅದೇ ಸರಳ ರೀತಿಯ ಆಚರಣೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಈಗ ಅದಕ್ಕಿಂತ ಮೊದಲು ನಾನು ಕೇಳುವಂಥದ್ದು, ಈಗಾಗಲೇ ಈ ಏನು ಅನ್ಲಾಕ್ ಪ್ರಕ್ರಿಯೆ ಅನ್ನೋದಿದೆ ಅಲ್ಲ, ಎಲ್ಲ ಏನು ಮೊದಲು ಯಾವುದೆಲ್ಲ ಲಾಕ್ ಆಗಿತ್ತು ಲಾಕ್ಡೌನ್ ಸಂದರ್ಭದಲ್ಲಿ ಅವೆಲ್ಲವೂ ಈಗ ತೆರೆದುಕೊಂಡಿದೆ, ಸ್ಕೂಲ್ ಒಂದನ್ನು ಹೊರತುಪಡಿಸಿ. ಸೊ ನಾನು ಕೇಳುವಂಥದ್ದು, ನಮ್ಮ ಸಮಾಜ, ನಮ್ಮ ವ್ಯವಸ್ಥೆ, ನಮ್ಮ ಆರ್ಥಿಕ ವ್ಯವಸ್ಥೆ, ನಮ್ಮ ಉದ್ದಿಮೆ ವ್ಯವಹಾರ ಎಲ್ಲವೂ
ಕಾನೂನು ಏನು ಎಲ್ಲವೂ ಸ್ಥಗಿತಗೊಂಡಿತ್ತು. ನಾವು ಇನ್ನೂ ಕೂಡ ಅದೇ ಸ್ಥಗಿತವಾದ ಮೋಡಲ್ಲೇ ಇರಬೇಕಂತ ಕೇಳುವಂಥದ್ದು. ಖಂಡಿತ ಅದಕ್ಕೆ ಹೇಳೋದು. ಅದಕ್ಕೆ ನಾವು ಈಗ ಜಿಲ್ಲಾಧಿಕಾರಿ, ನಾನು ಅದನ್ನೇ ಹೇಳಿದ್ದು, ಜಿಲ್ಲಾಧಿಕಾರಿಯವರು ಈ ಬಗ್ಗೆ ನಾವೀಗ ಹೆಚ್ಚು ಒತ್ತು ಕೊಡೋದು ಇವತ್ತಿನ ಕಾರ್ಯಕ್ರಮ ಅಂದರೆ ಹುಲಿವೇಷದ ಬಗ್ಗೆ ಹೇಳೋದಾದ್ರೆ, ಈ ಹುಲಿವೇಷದಿಂದ ಸ್ವಲ್ಪ ಸಾಂಕೇತಿಕವಾಗಿ ಆದ್ರೂ ಕೂಡ ನಮ್ಗೆ ಅನುಮತಿ ಕೊಟ್ರೆ ಈ ಒಂದು ಮೂಡಿನಿಂದ ಸ್ವಲ್ಪ ಹೊರಗೆ ಬರ್ಲಿಕ್ಕೆ ಕೂಡ ಒಂದು ಕಾರಣ ಆದಿತ್ತು. ಒಂದು ನಮ್ಮ ಸಾಮಾಜಿಕ ವ್ಯವಸ್ಥೆ ಒಳಗಡೆ ಸಂಭ್ರಮ ಬರ್ತದೆ, ಸ್ವಲ್ಪ ಹೊರಗಡೆ ಬರ್ಲಿಕ್ಕೆ ಕೂಡ ಒಂದು ಕಾರಣ ಆದಿತ್ತು. ಮತ್ತೆ ನಮ್ಗೆ ಗೊತ್ತಿದೆ, ಜಿಲ್ಲಾಧಿಕಾರಿಯವರು ಏನು ಆದೇಶ ಮಾಡುವಾಗ ಅವರ ಸ್ವಂತಕ್ಕೆ ಬೇಕಾಗಿ ಎಲ್ಲ ಸಾರ್ವಜನಿಕರ ಹಿತದೃಷ್ಟಿಯನ್ನು ಮನದಲ್ಲಿ ಇಟ್ಟುಕೊಂಡು ಒಂದು ಆದೇಶವನ್ನು ಮಾಡಿದ್ದಾರೆ. ಅದರಲ್ಲಿ ಏನಾಗಿದೆ ಅಂತ ಹೇಳಿದರೆ, ಇವತ್ತು ನಾವು ಹುಲಿವೇಷವನ್ನು ನಿಷೇಧ ಮಾಡಿದರೆ ಇದರಲ್ಲಿ ಏನು ಅವರು ಏಕಾಏಕಿಯಾಗಿ ತೀರ್ಮಾನವನ್ನು ಕೈಗೊಂಡಿಲ್ಲ. ಇದು ನಮಗೆ ಎಲ್ಲರಿಗೆ ಗೊತ್ತಿರುವಂತ ವಿಷಯ. ಆಯ್ತಾಯ್ತು, ಓಕೆ ಓಕೆ. ಅಲ್ಲ ಅದು ಮುಂದುವರೆದು ಮಾತಾಡುವ ನಾವು. ಈಗ ವಕೀಲರಾದ ದಿನಕರ್ ಶೆಟ್ಟಿ ಅವರೇ, ಈಗ ನಾನು ಕೇಳುವಂಥದ್ದು ಅದೇ ನಮ್ಮ ಅನ್ಲಾಕ್ ಏನು ಈ ಒಂದು ಪ್ರೊಸೀಜರ್ ಈಗ ಆಲ್ಮೋಸ್ಟ್ ಎಲ್ಲ ವ್ಯವಸ್ಥೆಗಳು ತೆರೆದುಕೊಂಡಿದೆ. ನಾವು ಜಾಗರೂಕತೆ ವಹಿಸಿಕೊಳ್ಬೇಕಾದ್ದು ಖಂಡಿತವಾಗಿ ವಹಿಸಿಕೊಳ್ಬೇಕಾದ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬನ ಏನು ಆರೋಗ್ಯ ಕಾಳಜಿ ಅದು ಅವನನ್ನು ವಹಿಸಿಕೊಳ್ಬೇಕು, ಮತ್ತು ಸರ್ಕಾರಕ್ಕೆ ಕೂಡ ಅದರ ಬಗ್ಗೆ ಜವಾಬ್ದಾರಿ ಕೂಡ ಖಂಡಿತ ಇದೆ. ಸೊ ನಾವು ಹಾಗಾಗಿ ಕೊಟ್ಟಂಥ ಏನು ಈ ಒಂದು ಅನ್ಲಾಕ್ ಪ್ರಕ್ರಿಯೆಯನ್ನು ದುರುಪಯೋಗ ಕೂಡ ಮಾಡಿಕೊಳ್ಬಾರದು. ನಾನು ಕೇಳುವಂಥದ್ದು, ಈಗ ಒಟ್ಟು ನಮ್ಮ ಸಾಮಾಜಿಕ ವ್ಯವಸ್ಥೆ, ವ್ಯವಹಾರ, ಉದ್ದಿಮೆ, ನಿಮ್ಮ ಕೋರ್ಟು ಕೂಡ ಸೇರಿಕೊಂಡು ನಾವು ಮತ್ತೆ ಪುನಃ ಏನು ಒಂದಷ್ಟು ರೆಸ್ಟ್ರಿಕ್ಷನ್ಗಳನ್ನು ಹಾಕಿಕೊಂಡು ಮತ್ತೆ ಪುನಃ ಸ್ಥಗಿತವಾದಂಥ ಒಂದು ಮೋಡಲ್ಲೇ ಇರಬೇಕಂತ. ಖಂಡಿತವಾಗ್ಲಿ ಈಗ ಸರ್ಕಾರಗಳು ಮೊದಲು ಹೇಳ್ತಕ್ಕಂಥದ್ದು ಒಂದೇ. ಮೊದಲು ಕೊರೋನಾ ಅನ್ನೋದು ಏನಂತೆ ಗೊತ್ತಿರಲಿಲ್ಲ, ಮನುಷ್ಯನ ಮೇಲೆ ಹೇಗೆ ಪರಿಣಾಮ ಬೀರ್ತದಂತ ಗೊತ್ತಿರಲಿಲ್ಲ, ಮದ್ದು ಅದರ ಮೊದಲಿಲ್ಲ. ಈ ರೀತಿಯ ಗೊಂದಲಗಳು ಇಡೀ ವಿಶ್ವದಲ್ಲಿರುವಾಗ ಇದೇ ಚೀನಾದಿಂದ ಬಂದಾಗ ಲಾಕ್ಡೌನೇ ಒಂದು ಪರಿಹಾರ ಅಂತ ಎಲ್ಲರ ತಲೆಯಲ್ಲಿ, ತಜ್ಞರಾಗ್ಲಿ ಇನ್ನೊಬ್ಬರಾಗ್ಲಿ ಪ್ರತಿಯೊಬ್ಬರ ತಲೆಯಲ್ಲಿ ಅದೇ ಇರ್ತಕ್ಕಂಥದ್ದು. ಆದ್ರಿಂದ ಅದರ ಆಧಾರದ ಮೇಲೆ ಲಾಕ್ಡೌನ್ ಮಾಡಿದ್ರು. ಲಾಕ್ಡೌನ್ ಮಾಡಿದ ನಂತರ ಒಂದು ದೇಶದ ಅರ್ಥವ್ಯವಸ್ಥೆ ಅಂತ ಇರ್ತದೆ, ಕಂಪ್ಲೀಟ್ ಆಗಿ ಮಲಗಿ ನಮ್ಮ ಇಡೀ ಅತಂತ್ರ ಆದರೆ ಕಷ್ಟ ಅಂತಕ್ಕಂಥದ್ದು ಸರ್ಕಾರದ ಮುಂದಿದೆ. ಒಂದು ಜನರ ಹಿತರಕ್ಷೆ ಕಾಪಾಡುವಂಥದ್ದು ಕೂಡ ಸರ್ಕಾರದ ಮುಂದಿತ್ತು. ಇಡೀ ದೈನಂದಿನ ಚಟುವಟಿಕೆಗಳನ್ನು ಯಾವ ರೀತಿ ಕಂಟ್ರೋಲ್ ಮಾಡುವಂಥದ್ದು ಕೂಡ ಎಲ್ಲವೂ ಸರ್ಕಾರದ ಮುಂದಿರತಕ್ಕಂಥ ಒಂದು ವಿಚಾರ. ಈ ದೃಷ್ಟಿಯಲ್ಲಿ ಲಾಕ್ಡೌನ್ ಮಾಡಿದರು. ತದಾದ ನಂತರ ತಜ್ಞರ ಹೇಳಿಕೆಗಳು ಅದು ಇದು ಯಾವ ರೀತಿ ಹೋಗ್ತದೆ ಎಲ್ಲವನ್ನು ನೋಡಿಕೊಂಡು ನಂತರ ಕನ್ಕ್ಲೂಷನ್ ಬರುವಂಥದ್ದು ಇಡೀ ದೇಶದಲ್ಲಿ ಆಗಲಿ ವಿಶ್ವದ ಆಲ್ಮೋಸ್ಟ್ 90% ದೇಶದಲ್ಲಿ ಒಂದೇ ಇರ್ತಕ್ಕಂಥದ್ದು. ಏನು ಹೇಳಿದರೆ ಲಾಕ್ಡೌನ್ ಇದು ಕೊರೋನಾದೊಟ್ಟಿಗೆ ಜೀವನ ಮಾಡಲಿಕ್ಕೆ ನೀವು ಕಲಿಯಿರಿ, ಒಟ್ಟೊಟ್ಟಿಗೆ ಹೋಗ್ತಕ್ಕಂಥ ಒಂದು ಪರ್ಯಾಯ ಇದರಲ್ಲಿ ನೀವು ಹೋಗ್ಬೇಕು. ಯಾಕಂತ ಹೇಳಿದ್ರೆ ಈ ಕೊರೋನಾ ಅನ್ನೋದು ಯಾವಾಗ ಮುಗೀತದೆ ಹೌದು, ಅದು ಯಾರಿಗೂ ಗೊತ್ತಿಲ್ಲ, ಸ್ಪಷ್ಟತೆ ಇಲ್ಲ. ಆದ್ರಿಂದ ಈ ರೀತಿಯಾಗಿ ಸರ್ಕಾರ ಹೇಳಿದ ನಂತರ ಒಂದು ಈಗ ಕೇಂದ್ರ ಸರ್ಕಾರ ಒಂದು ಮಾರ್ಗಸೂಚಿಯನ್ನು ಕೊಡ್ತದೆ, ಯಾವ ರೀತಿ ಲಾಕ್ಡೌನ್ ಅನ್ನು ಸಡಿಲಿಕೆ ಮಾಡಿಕೊಂಡು ಹೋಗಬಹುದು. ಕೆಲವು ಹಿಡಿತವನ್ನ ಅದೇ ಇಟ್ಕೊಂಡಿದೆ, ಕೆಲವನ್ನ ರಾಜ್ಯ ಸರ್ಕಾರಕ್ಕೆ ನೀಡಿದೆ. ಈ ದೃಷ್ಟಿಯಲ್ಲಿ ತಜ್ಞರೊಟ್ಟಿಗೆ ಎಲ್ಲ ವಿಚಾರಗಳನ್ನು ಮಾಡಿಕೊಂಡು ಯಾವ ರೀತಿ ಪರಿಣಾಮ ಬೀರ್ಬೋದು, ಯಾವ ರೀತಿ ಕೊರೋನಾವನ್ನು ಹಿಡಿತಕ್ಕೆ ತಗೊಳ್ಳೋದು. ಯಾಕೆ ಹೇಳಿದರೆ ಇಷ್ಟರ ತನಕ ಕೂಡ ಶಾಲಾ ಆರಂಭ ಆಗಬೇಕಾದ್ರೂ ಒಂದು ಔಷಧ ಬರದೆ ಶಾಲಾ ಆರಂಭ ಮಾಡ್ತಕ್ಕಂಥದ್ದು ಬಹಳ ಒಂದು ಇದು. ಯಾಕೆ ಹೇಳಿದರೆ ಈಗಾಗಲೇ ನಾವು ನಮ್ಮ ರಾಜ್ಯದಲ್ಲಿ 150 ಅಧ್ಯಾಪಕರನ್ನು ಕಳ್ಕೊಂಡಿದ್ದೇವೆ. ಒಬ್ಬ ಶಿಕ್ಷಕ ಒಂದು ಕ್ಲಾಸ್ನಲ್ಲಿ ಕನಿಷ್ಠ ಈಗ ಇವರು ಹೇಳಿದ ಪ್ರಕಾರ 30 ಮಕ್ಕಳು ಕೂತರು ಕೂಡ ಅಟ್ಲೀಸ್ಟ್ ಅವರಿಗೂ ಒಂದು ಈ ರೋಗ ಇದಾಗಿದ್ರೆ ಇಡೀ ಇವತ್ತು ಮಕ್ಕಳೇ ಒಂದು ಮನೆಗೆ ಇದು ತಕೊಳ್ತಕ್ಕೆ. ಯಾಕೆ ಹೇಳಿದ್ರೆ ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ಬರು ಮಕ್ಕಳಿದ್ದಾರೆ, ಎಲ್ಲರೂ ಕೂಡ ಇದನ್ನ ಮನೆಗೆ ತರುವಂತದ್ದು ಕೂಡ ಪ್ರಮೇಯ ಆಗ್ತದೆ. ಅಷ್ಟು ಮಕ್ಕಳ ಮನೆಯಲ್ಲಿ ಹಿರಿಯರು ಇರ್ತಾರೆ. ಹೌದು, ಈ ರೀತಿ ಇರುವುದರಿಂದ ಬಹಳ ಕಾಳಜಿಯ ಮೇಲೆ ಸರ್ಕಾರ ಹೆಜ್ಜೆ ಇಡ್ತಾ ಇದೆ. ಒಂದು ಎರಡನೇದು, ಈಗ ಲಾಕ್ಡೌನ್ ಪೀರಿಯಡ್ ಇಂದ ಪ್ರತಿಯೊಂದನ್ನು ಸಡಿಲಿಕೆ ಮಾಡ್ತಾ ಬರ್ತಾ ಇದ್ದಾರೆ. ಸಡಿಲಿಕೆ ಅಂತ ಹೇಳಿದಾಗ ಆ ವರ್ಡ್ ಅಲ್ಲೇ ಇದೆ, ಎಲ್ಲವನ್ನು ಒಮ್ಮೆಲೆ ಬಿಟ್ಟು ಬಿಡ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ಇಡೀ ದೇಶದಲ್ಲಿ ಆಗ್ಲಿ ವಿಶ್ವದಲ್ಲಿ ಆಗ್ಲಿ ಈಗ ಒಂದೇ ಇರ್ತಕ್ಕಂಥದ್ದು, ಒಂದು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ, ಒಂದು ಮಾಸ್ಕ್ ಅನ್ನ ಹಾಕೊಳ್ಳಿ, ಈ ಎರಡನ್ನ ಸ್ಯಾನಿಟೈಸರ್ ಹಾಕೊಳ್ಳಿ. ಇದನ್ನ ಬಹಳ ಪರ್ಫೆಕ್ಟ್ ಆಗಿ ಒಂದು ಮಾಡ್ತಾ ಬಂದ್ರೆ ಪ್ರಜ್ಞಾವಂತ ನಾಗರಿಕರಾಗಿ ನಾವೆಲ್ಲರೂ ಇದನ್ನ ಒಂದು ಏನು ಹೇಳಿದ್ರೆ ಇದೊಂದು ಯುದ್ಧ. ಪ್ರಧಾನ ಮಂತ್ರಿಗಳಾಗ್ಲಿ ರಾಜ್ಯದ ಮುಖ್ಯಮಂತ್ರಿಗಳ ಹೇಳುವುದೊಂದೇ, ಇದು ಒಂದು ಯುದ್ಧ, ಇದರಿಂದ ಯುದ್ಧದಲ್ಲಿ ನಾವು ಹೋರಾಡಿ ಜೀವಿಸಬೇಕು. ಈ ರೀತಿಯ ವ್ಯವಸ್ಥೆಗಳಿದೆ. ಹಾಗಂತ ಹೇಳಿ ನಾವು ಇಡೀ ಕೆಲವೊಂದನ್ನು ಬಿಟ್ಟು ಕೊಡ್ಲಿಕ್ಕೆ ಆಗುದಿಲ್ಲ. ಕೋವಿಡ್ ನಿಯಮದ
ಒಳಗಡೆಯೇ ಕೆಲವೊಂದು ಇದನ್ನು ನಾವು ಮಾಡಲೇಬೇಕಾಗ್ತದೆ. ಈಗ ನಮ್ದು ಕೋರ್ಟಿನ ವ್ಯವಸ್ಥೆ ತಕೊಳ್ಳಿ, ಕೋರ್ಟು ಈಗ ನಮಗೆ ಸ್ಟಾರ್ಟಿಂಗ್ ಕೋರ್ಟ್ ಕಂಪ್ಲೀಟ್ ಬಂದಾಗಿತ್ತು 1 ತಿಂಗಳು. ಇಡೀ ನಮ್ಮ ವ್ಯವಸ್ಥೆ ಸ್ವಲ್ಪ ಹೈಕೋರ್ಟಿಂದ ಒಂದು ರೂಲಿಂಗ್ ಇದು ಡೈರೆಕ್ಷನ್ ಬರ್ತದೆ ಈ ಡಿಸ್ಟ್ರಿಕ್ಟ್ ಕೋರ್ಟಿಗೆ, ತಾಲೂಕು ಕೋರ್ಟ್ಸಿಗೆ ಎಲ್ಲ ಈ ರೀತಿ ಫಂಕ್ಷನ್ ಆಗಬೇಕನ್ನೋ. ನಂತರ ಕೋವಿಡ್ ಯಾವಾಗ ಪ್ರಾರಂಭವಾಗಿದೆ, ಲಾಕ್ಡೌನ್ ಯಾವಾಗ ಸ್ಟಾರ್ಟ್ ಆಗಿದೆ, ಇಲ್ಲಿಯ ತನಕ ಸಾರ್ವಜನಿಕರಿಗೆ ಯಾವುದೇ 1 ತಿಂಗಳ ಹಿಂದಿನ ತನಕ ಎಲ್ಲಿ ಕೂಡ ಪ್ರವೇಶಕ್ಕೆ ಇರಲೇ ಇರಲಿಲ್ಲ. ಈಗ ನೋಡಿ, ಈಗ ನಾಡ್ದು ಸೋಮವಾರದಿಂದ ಪ್ರಾರಂಭ ನಮ್ಮ ನ್ಯಾಯಾಲಯ, ಅಂದ್ರೆ ಕೋರ್ಟಲ್ಲಿ ಫುಲ್ ಅದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡಿಕೊಂಡು ಪರ್ಟಿಕ್ಯುಲರ್ ಆ ಕೇಸಿನ ಆರೋಪಿಗಳು, ಆ ಕೇಸಿನ ವಕೀಲರು, ಸಾಕ್ಷಿಗಳು ಇಷ್ಟು ಮಾತ್ರ ಪ್ರವೇಶ. ಅವರು ಎಲ್ಲರೂ ಟೆಸ್ಟ್ ಮಾಡಿ ಬರ್ಬೇಕು, ಕೋವಿಡ್ ನೆಗೆಟಿವ್ ಇದ್ದವರು ಮಾತ್ರ ಬರ್ಲಿಕ್ಕೆ ಈ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಹಾಗಂತೇಳಿ ನಾವು ಇದು ಕಂಪ್ಲೀಟ್ ಸಡಿಲಿಕ್ಕೆ ಅಂತ ಹೇಳಿಕ್ಕೆ, ಇದು ಒಂದು ನಾನೊಂದು ಉದಾಹರಣೆ ಕೊಟ್ಟಿರುವ. ಪ್ರತಿಯೊಂದು ಇದರಲ್ಲಿ ಕೂಡ ಇದೇ ರೀತಿ ಇದೆ. ಈಗ ದೇವಸ್ಥಾನದ ಮೊದಲು ನಮ್ಗೆ ದೇವರನ್ನು ನೋಡ್ಲಿಕ್ಕೆ ಬಿಡ್ಲಿಲ್ಲ, ಲಾಕ್ಡೌನ್ ಟೈಮಲ್ಲಿ. ನಂತರ ನೀವು ಮನೆಯಲ್ಲೇ ನೋಡಿ ಹೇಳಿದ್ರು, ತಂತ್ರಜ್ಞಾನ ಇದೆ ಅದರಲ್ಲೇ ನೋಡಿ ಹೇಳಿದ್ರು. ಅದಾದ ನಂತರ ಖಾಲಿ ನೀವು ಒಂದು ಹೋಗಿ ಬರ್ಬೋದು ಅಂತ ಆಯ್ತು ನಿಯಮದ ಅಂಡರಲ್ಲಿ. ಅದಾದ ನಂತರ ಪುನಃ ಒಂದು ಇಷ್ಟು ಜನ ಹೋಗ್ಬೋದು ಅಂತ ಒಂದು ಇದಾಯ್ತು. ಅದಾದ ನಂತರ ತೀರ್ಥ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಪ್ರಸಾದ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಜನ ಸೇರಬಾರ್ದು, ಇದನ್ನ ನಿಯಮ ಪಾಲಿಸಿಕೊಂಡೇ ಹೋಗ್ಬೇಕು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಪರಶುರಾಮ ಸೃಷ್ಟಿಯಲ್ಲಿ ಧಾರ್ಮಿಕತೆಗೆ ಒಂದು ಬಹಳ ಒತ್ತಿದೆ. ನಮ್ಮ ತುಳುನಾಡ ಸಂಸ್ಕೃತಿಯ ಬಗ್ಗೆ ಒಂದು ಅದರದೇ ಆದಂಥ ಆಚರಣೆ ಇದೆ. ಕೆಲವೊಂದು ಸಂಪ್ರದಾಯವನ್ನು ಖಂಡಿತವಾಗ್ಲೂ ಸರಳ ರೀತಿಯಲ್ಲಿ ನಾವು ಅದನ್ನು ಮಾಡಿಕೊಂಡು ಹೋಗಲೇಬೇಕಾಗ್ತದೆ. ಜಿಲ್ಲಾಡಳಿತ ಕೂಡ ಅದೇ ಹೇಳ್ತಕ್ಕಂಥದ್ದು ಈ ರೀತಿಯಲ್ಲಿ. ಆದ್ದರಿಂದ ಈ ಸಡಿಲಿಕೆ ಇದರ ವಿಚಾರದಲ್ಲಿ ಇಷ್ಟೊಂದು ಈಗ ಪ್ರತಿಯೊಂದು ಕೂಡ ಈಗ ಕಂಪೆನೀಸ್ಗಳಾಗ್ಬೋದು, ಇನ್ನೊಂದು ಆಗ್ಬೋದು. ಈಗ ಪ್ರತಿಯೊಂದು ಕಂಪೆನೀಸಲ್ಲಿ ಈಗ ಡಬಲ್ ಇದು, ಎಲ್ಲರನ್ನು ಟೆಸ್ಟ್ ಮಾಡಬೇಕು ಪ್ರತಿಯೊಂದು ಇದರಲ್ಲಿ, ಎಲ್ಲರನ್ನು ಒಳಗೆ ಕಳಿಸ್ಬೇಕು. ಇಲ್ಲ ಅಂತ ಆದರೆ ಮನೆಗೆ ಹೋಗ್ತದೆ ಅಲ್ಲಿಂದ. ಈಗ ಮೈಸೂರು ಕಂಪನಿಯಲ್ಲಿ ಏನಾಗಿದೆ ತಮಗೆ ಗೊತ್ತಿದೆ. ಆದ್ರಿಂದ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ನಾವು ಜನರಾಗಿ ನಮ್ಮ ಪ್ರಜ್ಞೆ ಎಷ್ಟಿದೆ ಇದರಲ್ಲಿ, ಈ ಹೋರಾಟದಲ್ಲಿ ನಮ್ಮ ಜವಾಬ್ದಾರಿ ಎಷ್ಟಿದೆ, ಇದು ಬಹಳ ಕೌಂಟ್ ಆಗ್ತಕ್ಕಂಥದ್ದು. ಈಗ ಮಕ್ಕಳಿಂದ ಹಿಡಿದು ಈಗ ನಾನು ನೋಡಿದ ಮಟ್ಟಿಗೆ 2 ವರ್ಷದ ಮೇಲ್ಪಟ್ಟ ಎಲ್ಲ ಮಕ್ಕಳಿಗೂ ಕೂಡ ಮನೆಯವರು ಡೈರೆಕ್ಷನ್ ಕೊಟ್ರೆ ಖಂಡಿತವಾಗ್ಲೂ ಮಾಸ್ಕ್ ಹಾಕುವಂಥದ್ದು ಇದ್ದೇ ಇದೆ. ಈಗ ದೊಡ್ಡವರಿಗಿಂತಲೂ ಮಕ್ಕಳು ಸ್ವಲ್ಪ ಆದ್ರೂ ಹಾಕಿಕೊಳ್ತಾರೆ. ಮತ್ತೆ ಮಕ್ಕಳಲ್ಲಿ ಯಾಕಂತ ಹೇಳಿದ್ರೆ ಆ ಹೊಸ ಪ್ರಜ್ಞೆಯನ್ನು ಮೂಡಿಸಲಿಕ್ಕೆ ತುಂಬಾ ಸುಲಭ ಕೂಡ, ಜಾಗೃತಿಯನ್ನು ಮೂಡಿಸಲಿಕ್ಕೆ ಕೂಡ. ಹೌದು. ಉದಾಹರಣೆಗೆ ಈ ಸ್ವಚ್ಛ ಭಾರತ ವಿಚಾರ ಏನು, ಈ ಸ್ವಚ್ಛ ಭಾರತ ಆಂದೋಲನ ಇದೆ ಅಲ್ವಾ, ಅದು ನಾವು ದೊಡ್ಡವರಿಗೆ ಎಷ್ಟು ಹೇಳಿದ್ರು ಕೂಡ ಒಂದು ಕಿವಿಲಿ ಕೇಳ್ತಾರೆ ಬಿಡ್ತಾರೆ. ಅದೇ ಮಕ್ಕಳಾದರೆ ಅದನ್ನು ಪಾಲಿಸ್ತಾರೆ. ಈಗ ನೋಡಿ, ಕೇರಳಕ್ಕೆ ತಕೊಂಡ್ರೆ ಕೇರಳದಲ್ಲಿ ಎಲ್ರು ಹೇಳ್ತಕ್ಕಂಥ ಕೊರೋನಾವನ್ನ ಕಂಟ್ರೋಲ್ ಮಾಡಿದ್ರು, ಇವರು ಮಾದರಿ ಅಂತ ಆಯ್ತು, ಸಂತೋಷ ನಮ್ಗೆ. ಅದಾದ ನಂತರ ಕೇರಳದವರು ಎಲ್ಲರೂ ಮಾಸ್ಕ್ ಅನ್ನು ಫಾಲೋ ಮಾಡ್ತಾರೆ, ಇದು ರೂಲ್ಸ್ ಅನ್ನು ಫಾಲೋ ಮಾಡ್ತಾರೆ. ನಂತರ ಹೋಗುವಾಗ ಕೇರಳ ಮಾದರಿ ಅಂತ ಹೇಳುವಾಗ ಜನರಿಗೆ ಒಂದು ಅಲ್ಲಿ ಇದು, ಈಗ ಕೇರಳದಲ್ಲಿ ದಿವಸಕ್ಕೆ 10,000 ಕೇಸ್ ಬರ್ತಾ ಇದೆ. ಒಮ್ಮೆ ಜನರು ಮೈ ಮರ್ತರೆ ಅದು ಯಾವ ರೀತಿ ಎಫೆಕ್ಟ್ ಆಗ್ತದೆ ಅನ್ನೋದಕ್ಕೆ ಕೇರಳ ಉದಾಹರಣೆ. ಆದ್ರಿಂದ ಈ ಒಂದು ವಿಚಾರದಲ್ಲಿ ನಾವು ಒಂದು ನಮ್ಮ ಜವಾಬ್ದಾರಿಯನ್ನು ಅರಿತು ಪ್ರತಿದಿನ ಹೆಜ್ಜೆ ಇಡ್ಬೇಕು. ನನ್ನ ವೈಯಕ್ತಿಕ ಮಟ್ಟಿಗೆ ನನ್ನ ಪ್ರಕಾರ 2025 ತನಕ ಇದೇ ರೀತಿಯ ಸಡಿಲಿಕೆ ಮಾಡಿ ಒಟ್ಟು ಅದೇ ನೀವು ಹೇಳಿದ ಸರಿ. ಅಂದ್ರೆ ಈಗ ಅದನ್ನು ನಾವು ಈಗ ಹುಲಿವೇಷದ ಸಂದರ್ಭಕ್ಕೆ ಬರುವಾಗ ನೀವು ಹೇಳಿದ ಎಲ್ಲ ಜಾಗರೂಕತೆಗಳನ್ನು ಪಾಲಿಸಿಕೊಂಡು ಹುಲಿವೇಷವನ್ನು ಏನು ಈ ಬಾರಿ ದಸರಾ ಸಂದರ್ಭದಲ್ಲಿ ಇಳಿಸಬೇಕಂತ ನೀವೀಗ ಈಗಾಗಲೇ ಒಂದು ಮನವಿ ಮಾಡಿದಂಥದ್ದು ಅಥವಾ ಮಾಧ್ಯಮ ಗೋಷ್ಠಿಯಲ್ಲಿ ಬಹುಶಃ ನೀವು ಅದನ್ನೇ ಹೇಳಿರಿ. ನೋಡಿ, ನಾವು ಇವತ್ತು ಒಂದೇನು ಹೇಳಿದ್ರೆ ದೇವಸ್ಥಾನದ ಸಂಪ್ರದಾಯಗಳು, ಹಬ್ಬಗಳ ಆಚರಣೆ ಬಹಳ ಉತ್ಸವದಿಂದ ಆಗ್ತಕ್ಕಂಥದ್ದು, ಸಾವಿರಾರು ಲಕ್ಷಾಂತರ ಜನ ಸೇರಿ ಆಗುವಂಥದ್ದು. ಈ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಒಂದು ಕೊರೋನಾದಿಂದ ನಿಯಮ ನಮಗೆ ಮುಂದಿದೆ. ಯಾಕೆ ಹೇಳಿದ್ರೆ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಮೂಲಕ ಒಂದು ಸುತ್ತೋಲೆಯನ್ನು ಕೊಟ್ಟಿದೆ. ಈ ಸುತ್ತೋಲೆ ಆಧಾರದ ಮೇಲೆ ನಾವು ಹೆಜ್ಜೆ ಇಡಬೇಕಲ್ಲದೆ ಸುತ್ತೋಲೆಯನ್ನ ನಾವು ಇದು ಮಾಡ್ಲಿಕ್ಕೆ ಆಗುದಿಲ್ಲ, ವೈಲೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ಆ ನಿಯಮದ ಅಡಿಯಲ್ಲೇ ನಾವು ಮಾಡಬೇಕಾಗ್ತದೆ. ಆ ನಿಯಮದ ಅಡಿಯಲ್ಲೇ ಕೊರೋನಾದ ಜೊತೆಗೆ ಬದುಕುವಂತ ನಾವು ಅದೇ ಚರ್ಚೆಯನ್ನು ಮುಂದುವರಿಸುವ. ಈಗ ಯಾಕಂತ ಹೇಳಿದ್ರೆ ಈಗ ಈ ಹುಲಿವೇಷವನ್ನು ಯಾಕಂದ್ರೆ ಮುಖ್ಯವಾಗಿ ಯಾಕಂದ್ರೆ ಮುಂದಿನ ವಾರದಲ್ಲಿ ದಸರಾ ಬರ್ತಾ ಇದೆ. ದಸರಾ ಸಂದರ್ಭದಲ್ಲಿ
ಇಡೀ ಹುಲಿವೇಷಕ್ಕೆ ಒಂದು ಕಳೆ ಅಥವಾ ಒಂದು ಸಂಭ್ರಮ ಬರುವಂಥದ್ದು ಈ ಒಂದು ಹುಲಿವೇಷಗಳು ಏನು ಮನೆ ಮನೆಗೆ ಬೀದಿಯಲ್ಲಿ ಮತ್ತೆ ಈ ದಸರಾದ ಮೆರವಣಿಗೆ ಸಂಭ್ರಮವೇ ಅದೇ ಇರೋದು. ನೋಡುವ ಆ ವಿಚಾರವಾಗಿ ನಾವು ಮಾತಾಡುವ. ಈಗ ಒಂದು ಸಣ್ಣ ಬ್ರೇಕ್ ತಗೊಳ್ಳೋ. ಬ್ರೇಕ್ ನಂತರ ಈ ಒಂದು ಮಾತುಕತೆ ಮತ್ತೆ ಮುಂದುವರಿತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಅದೇ ಕಳೆಗುಂದದಿರಲಿ ದಸರಾ ಹುಲಿ ಸಂಭ್ರಮ ಈ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ದಿನಕರ್ ಶೆಟ್ಟಿ ಅವರು ವಕೀಲರು ಮತ್ತು ಮಂಗಳೂರಿನ ಆರ್ಯ ಸಮಾಜ ಸಂಸ್ಥೆಯ ಅಧ್ಯಕ್ಷರು, ಜೊತೆಗೆ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವವರು ಮತ್ತು ಈ ಒಂದು ಹುಲಿವೇಷ ಆರಂಭವಾಗಬೇಕು ಅಂದರೆ ದಸರಾ ಸಂದರ್ಭದಲ್ಲಿ ಅನ್ನೋ ವಿಚಾರವಾಗಿ ಏನೋ ಈಗ ಒಂದು ಅಭಿಯಾನ ನಡೀತಾ ಇದೆ. ಆ ಒಂದು ಅಭಿಯಾನಕ್ಕೆ ಕೂಡ ಅಭಿಯಾನದಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡಿರುವಂಥ ದಿನಕರ್ ಶೆಟ್ಟಿ ಅವರು, ಜೊತೆಗೆ ದಿನೇಶ್ ಕುಂಪಲ ಅವರು ಮಂಗಳೂರಿನ ಟ್ಯಾಕ್ಸಿ ಚಾಲಕ ಮತ್ತು ಮಾಲಕರ ಸಂಘದ ಅಧ್ಯಕ್ಷರು, ಜೊತೆಗೆ MGT ಮಂಗಳದೇವಿ ಹುಲಿವೇಷ ತಂಡದ ವ್ಯವಸ್ಥಾಪಕರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ನಾವು ಈಗಾಗಲೇ ಮಾತನಾಡೋ ಸಂದರ್ಭದಲ್ಲಿ ಅನ್ಲಾಕ್ ಪ್ರಕ್ರಿಯೆ ಬಗ್ಗೆ ಮಾತಾಡ್ತಾ ಇದ್ದೆವು. ಕೊರೋನಾದ ಜೊತೆಗೆ ಬದುಕುವಂಥದ್ದು, ಯಾಕಂತ ಹೇಳಿದ್ರೆ ಕೊರೋನಾ ಯಾವಾಗ ಮುಗೀತದೆ ಅನ್ನೋದು ಇನ್ನೂ ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕಂದರೆ ಒಂದು ನಿರ್ದಿಷ್ಟವಾದ ಔಷಧಿ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅಥವಾ ಬಂದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ನಾವು ಇನ್ನೂ ಕೂಡ ಲಾಕ್ಡೌನ್ ಮೋಡಲ್ಲೇ ಬದುಕಬೇಕಾ? ಯಾಕಂತ ಹೇಳಿದ್ರೆ ಸರ್ಕಾರ ಈಗಾಗಲೇ ಅನ್ಲಾಕ್ ಪ್ರಕ್ರಿಯೆಯನ್ನು ಆರಂಭ ಮಾಡಿದೆ, ಸ್ಕೂಲ್ ಶಾಲೆ ಕಾಲೇಜುಗಳನ್ನು ಹೊರತುಪಡಿಸಿ. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಉತ್ಸವಗಳು, ವ್ಯವಹಾರಗಳು, ಉದ್ದಿಮೆಗಳು, ಟ್ರಾನ್ಸ್ಪೋರ್ಟ್ ಎಲ್ಲವೂ ಕೂಡ ಮತ್ತೆ ಒಂದು ಪಥಕ್ಕೆ ಬರಬೇಕು. ಯಾಕಂತ ಹೇಳಿದ್ರೆ ಆರ್ಥಿಕವಾಗಿ ಸಮಾಜ ಅಥವಾ ದೇಶ ಒಮ್ಮೆ ಸ್ಥಗಿತಗೊಂಡ್ರೆ ಮತ್ತೆ ಅದು ಯಥಾಸ್ಥಿತಿಗೆ ಬರುವುದು ತುಂಬ ಸಮಯ ತಗೊಳ್ತದೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಕೊರೋನಾದ ಜೊತೆಗೆ ಬದುಕುವಂಥ ಒಂದು ಸಂದರ್ಭದಲ್ಲಿ ಇವಾಗ ನಾವು ದಸರಾ ಬಂದಿದೆ. ಸೊ ದಸರಾದ ಸಂದರ್ಭದಲ್ಲಿ ಕರಾವಳಿಯಲ್ಲಿ ಬಹುಮುಖ್ಯವಾಗಿ, ಯಾಕಂದರೆ ದಸರಾಕ್ಕೆ ಒಂದು ಸಂಭ್ರಮವನ್ನು ಕಟ್ಟಿಕೊಡುವಂಥದ್ದೇ ಹುಲಿವೇಷ. ಸೊ ಹಾಗಾಗಿ ಈ ಬಾರಿ ಹುಲಿವೇಷಗಳು ರಸ್ತೆಗೆ ಇಳಿತದ ಅನ್ನೋದೊಂದು ಅನುಮಾನದ ಪ್ರಶ್ನೆಯಾಗಿ ಉಳಿದಿದೆ. ಸೊ ಈ ಸಂದರ್ಭದಲ್ಲಿ ನಾವು ದಿನಕರ್ ಶೆಟ್ಟಿ ಅವ್ರ ಜೊತೆಗೆ ಮತ್ತು ದಿನೇಶ್ ಕುಂಪಲ ಅವ್ರ ಜೊತೆಗೆ ಮಾತಾಡೋ ಸಂದರ್ಭದಲ್ಲಿ ಈಗಾಗಲೇ ಆರಂಭದಲ್ಲೇ ಅವರು ಏನು ದಿನೇಶ್ ಕುಂಪಲ ಅವರು ಹೇಳಿದರು, ನಾವು ಜಿಲ್ಲಾಧಿಕಾರಿ ಅವರನ್ನು ಭೇಟಿ ಮಾಡಿದ್ದೇವೆ, ಮನವಿ ಕೊಟ್ಟಿದ್ದೇವೆ ಅಂತ. ದಿನೇಶ್ ಕುಂಪಲ ಅವರೇ, ಈಗ ಈ ಜಿಲ್ಲಾಡಳಿತದಿಂದ ಯಾವ ರೀತಿಯ ಭರವಸೆಗಳು ಬಂದಿದೆ ಮತ್ತು ನೀವು ಯಾವ ರೀತಿಯ ಒತ್ತಡಗಳನ್ನು ಮತ್ತು ನಿಮ್ಮ ಒಂದು ಸ್ಪಷ್ಟವಾದ ನಿಲುವು ಏನು ಅಂತ? ನಾವು ಕಳೆದ 4 ತಾರೀಕಿನ ದಿವಸ ಅದಕ್ಕೆ ಮುಂಚಿತವಾಗಿ ನಮ್ಮ ಮೀಟಿಂಗನ್ನೆಲ್ಲ ಮಾಡಿಕೊಂಡು 4ನೇ ತಾರೀಕು ದಿವಸ ನಾವು ಜಿಲ್ಲಾಧಿಕಾರಿ ಅವರಿಗೊಂದು ಮನವಿಯನ್ನು ಕೊಟ್ಟಿದ್ದೇವೆ. ಅಂದ್ರೆ ಯಾರು ನಿಮ್ಮ ಜೊತೆಗೆ ಯಾರೆಲ್ಲ ತಂಡದಲ್ಲಿ? ನಮ್ಮ ತಂಡದ ಎಲ್ಲರೂ ಇದ್ರು, ಅಧ್ಯಕ್ಷರು ಲಲಿತ್ ಮೆಂಡನ್, ಅರುಣ್ ಶೆಟ್ಟಿ, ಈ ತರ ಎಲ್ಲರೂ ಇದ್ರು. ನಮ್ಮನ್ನು ಬಹುಶಃ ಇವರು UT ಖಾದರ್ ಅವರು ನಮ್ಮ ಜೊತೆ ಬಂದು ನಮ್ಮ ಮನವಿಗೆ ಅವರಿಗೆ ಕೂಡ ನಾವು ಮನವಿ ಕೊಟ್ಟಾಗ ಅವರು ಏನು ಹೇಳಿದ್ರೆ ಅಂದ್ರೆ, ನಾನೇ ಬರ್ತೇನೆ ಜಿಲ್ಲಾಧಿಕಾರಿ ಅವರಲ್ಲಿ ಮಾತಾಡ್ಲಿಕ್ಕೆ ಅಂತ ಹೇಳಿ UT ಖಾದರ್ ಅವರೇ ನಮ್ಮನ್ನು ಜಿಲ್ಲಾಧಿಕಾರಿ ಅವರ ಬಳಿ ಕರೆದುಕೊಂಡು ಹೋಗಿ ಒಂದು ಸ್ವಲ್ಪ ಚರ್ಚೆಯನ್ನು ಮಾಡುವಂತ ಒಂದು ಕಾರ್ಯಕ್ರಮ ನಡೆಯಿತಲ್ಲಿ. ಒಳ್ಳೆ ಉನ್ನತ ಮಟ್ಟದ ಚರ್ಚೆ ಆಯಿತು. ಉನ್ನತ ಮಟ್ಟದ ಚರ್ಚೆಯಲ್ಲಿ ನಾವು ಕೊನೆಗೆ ಜಿಲ್ಲಾಧಿಕಾರಿಯವರು, ಇಲ್ಲ ಖಂಡಿತವಾಗಿಯೂ ನಿಮಗೆ ಹುಲಿವೇಷಕ್ಕೆ ನಾವು ಅವಕಾಶ ಕಲ್ಪಿಸಿಕೊಟ್ರೆ ಎಲ್ಲ ಜಿಲ್ಲೆಯಲ್ಲಿ ನೀವು ಮಾತ್ರ ಅಲ್ಲ ಎಲ್ಲರೂ ಕೇಳಿದ್ದಾರೆ ಹುಲಿವೇಷಕ್ಕೆ ಈ ಬಾರಿ ಕೊಡ್ಬೇಕಂತ. ಹಾಗಾಗಿ ಕೊಡ್ಲಿಕ್ಕೆ ಆಗುದಿಲ್ಲ, ಧಾರ್ಮಿಕ ಪರಿಷತ್ತಲ್ಲಿ ಈ ರೀತಿ ಹುಲಿವೇಷ ನಿಷೇಧ ಮಾಡಲೇಬೇಕಂತ ನಿರ್ಣಯ ಆಗಿದೆ, ಅದರಿಂದ ನಾನು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ನಾವು ಏನು ಸೆಕೆಂಡ್ರಿ ಆಗಿ ನಾವು ಇನ್ನೂ ಒತ್ತಾಯ ಮಾಡಿ ಹೇಳಿದೆ, ಈ ಸರಿ ನಾವು ಹುಲಿವೇಷ ಅಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಹುಲಿವೇಷ ಬರೀ ಮನರಂಜನೆಗೋಸ್ಕರ ಹಾಕುವಂತ ಒಂದು ವೇಷ ಅಲ್ಲ ಅದು, ಮತ್ತೆ ಹಣ ಮಾಡ್ಲಿಕ್ಕೆಗೋಸ್ಕರ ಹಾಕುವಂತ ವೇಷ ಕೂಡ ಅಲ್ಲ. ಇದು ಸಾಂಪ್ರದಾಯಿಕವಾದ ಹುಲಿವೇಷ ತಂಡ ನಮ್ಮದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂಥದ್ದು. ಅಂದ್ರೆ ನಮಗೆ ನಿಜವಾಗಿಯೂ ದೇವರ ಒಂದು ಸೇವೆ, ನರ್ತನ ಸೇವೆ ಅಂತ ನಾವು ಹೇಳ್ತಾ ಇದ್ದೇವೆ. ದುರ್ಗೆ ಮತ್ತು ಹುಲಿವೇಷಕ್ಕೆ ಒಂದು ಧಾರ್ಮಿಕವಾದ ಅನನ್ಯವಾದ ಸಂಬಂಧ ಇದೆ. ನಾವು ನರ್ತನ ಸೇವೆ ಆದ್ರೆ ಕೊಡ್ಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಸರಳ ರೀತಿಯಲ್ಲಿ. ಯಾವ ರೀತಿಯಲ್ಲಿ ಮಾಡ್ಬೋದು, ನೀವೇ ನಮಗೆ ಒಂದು ಸಲಹೆ ಕೊಡಿ ಅಂತ ಹೇಳಿದ್ರು. ಅದಕ್ಕೆ ನಾವು ನಮ್ಗೆ ಸಾಧ್ಯವೇ ಇಲ್ಲದ ಸಂದರ್ಭದಲ್ಲಿ ಎಲ್ಲ ತಂಡವನ್ನು ಒಟ್ಟಿಗೆ ಸೇರಿಸಿ ಒಂದು ತಂಡದಿಂದ ಒಬ್ಬೊಬ್ಬರಾಗಿ, ಈಗ ನಮ್ಮ ಉದಾಹರಣೆಗೆ ಮಂಗಳದೇವಿ ಮಾರಿಗುಡಿಯಲ್ಲಿ ನಾವು 10 ಹುಲಿವೇಷದ ತಂಡ ಇದ್ದೇವೆ. ನಾವು 10 ಹುಲಿವೇಷದ ತಂಡದಲ್ಲಿ ಒಬ್ಬೊಬ್ಬರನ್ನಾದ್ರೂ ಕೂಡ ಒಟ್ಟಿಗೆ ಸೇರಿಸಿ ಒಂದು ತಂಡವಾಗಿ ಈ ಬಾರಿ ಕೊರೋನಾಕ್ಕಾಗಿ, COVID-19 ಕೊರೋನಾಕ್ಕಾಗಿ ನಾವು ಒಂದು ತಂಡವಾಗಿ ಯಾರಿಗೂ ಒಂದು ಉಪದ್ರ ಆಗದ ರೀತಿಯಲ್ಲಿ ಜಿಲ್ಲಾಡಳಿತ ಕೊಟ್ಟಂತ ಒಂದು ಏನು ಸುತ್ತೋಲೆ ಇದೆ, ಗೈಡ್ಲೈನ್ಸ್ ಇದೆ, ಅದಕ್ಕೆ ತಕ್ಕಾಗಿ ನಾವು ಈ ನರ್ತನ ಸೇವೆ ಕೊಡ್ಲಿಕ್ಕೆ ತಯಾರಿದ್ದೇವೆ ಸರ್. ಖಂಡಿತವಾಗಿಯೂ ಶ್ರೀಮಾತೆ ಭಗವತಿ ನಮಗೆ ಒಂದು
ನರ್ತನ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕೆಂಬ ವಿನಂತಿಯನ್ನು ಮಾಡಿದಾಗ ಅವರಿಗೆ ಸ್ವಲ್ಪ ಒಂದು ಮನಸ್ಸಾಯಿತು. ಅದಕ್ಕೆ ಅವರು ಹೇಳಿದರು, ನಾವು 13ನೇ ತಾರೀಕಿನ ದಿವಸ ಒಂದು ಮೀಟಿಂಗನ್ನು, ಇನ್ನೊಮ್ಮೆ ಧಾರ್ಮಿಕ ಸಭೆಯ ಮೀಟಿಂಗನ್ನು ಕರೆದು ಅವರಿಗೆ ಧಾರ್ಮಿಕ ಪರಿಷತ್ನ ಮೀಟಿಂಗ್ ಅನ್ನು ಕರೆದು ಅದರಲ್ಲಿ ಚರ್ಚೆ ಮಾಡಿ ಏನಾದರೂ ನಿರ್ಣಯ ತಗೊಳ್ತೇನೆ ಅಂತ ಹೇಳಿ. ಅದಕ್ಕೆ ಮುಂಚಿತವಾಗಿ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರ ಶ್ರೀಯುತ ಕೋಟ ಶ್ರೀನಿವಾಸ ಪೂಜಾರಿ ಅವರ ಬಳಿಯಲ್ಲಿ ಹೋದಾಗ ಕೂಡ ಅವರು ಬಹಳ ಸಂತೋಷವಾಗಿ, ಸಾಂಕೇತಿಕವಾಗಿ ನೀವು ಹಾಕುವುದಾದರೆ ಒಳ್ಳೆಯ ಅಭಿಪ್ರಾಯ ನಿಮ್ಮದು, ಇದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿ ಮಿನಿಟ್ ಹಾಕಿ ಆವಾಗಲೇ ಅವರ PA ಅನ್ನು, ಅವರ ಕಾರ್ಯದರ್ಶಿಯನ್ನು ಜಿಲ್ಲಾಧಿಕಾರಿ ಅವರಿಗೆ ಕಳಿಸಿಕೊಟ್ಟಿದ್ದಾರೆ. ನಮಗೆ ತುಂಬ ಖುಷಿಯಾಯಿತು. ತದನಂತರ ನಾವು ಸಂಸದರನ್ನು ಕೂಡ ನಾವು ಭೇಟಿ ಮಾಡಿ ಅವರಿಗೆ ಕೂಡ ಮನವರಿಕೆ ಮಾಡಿದರು. ಇದು ಒಳ್ಳೆಯ ಐಡಿಯಾ, ಇದು ಆಗ್ಬೋದು ಎಂಬ ಒಂದು ಸಂಸದರು ಕೂಡ ಅವರ ಮಾತಿನಲ್ಲಿ ಹೇಳಿದ್ದಾರೆ. ನಾನು ನನ್ನ ಅಭಿಪ್ರಾಯವನ್ನು ಜಿಲ್ಲಾಧಿಕಾರಿ ಅವರಲ್ಲಿ ಹೇಳ್ತೇನೆ ಅಂತ ಹೇಳಿದ್ದಾರೆ. ಅವರಿಗೆ ಕೂಡ ಮನವಿಯನ್ನು ಸಲ್ಲಿಸಿದೆ. ಮತ್ತು ನಮ್ಮ ಶಾಸಕರು ವೇದವಾಸ್ ಕಾಮತ್ ನಮಗೆ ಸಿಗಲಿಲ್ಲ ಮನವಿ ಕೊಡಲಿಕ್ಕೆ, ಅವರೇನು ಕ್ವಾರಂಟೈನ್ ಉಳಿದ ಅವರನ್ನೆಲ್ಲ ನಾವು ಫೋನ್ ಮೂಲಕ, ಸಿಗದವ್ರನ್ನ ಫೋನ್ ಮೂಲಕ ಎಲ್ಲ ಸಂಪರ್ಕವನ್ನು ಮಾಡಿ ಎಲ್ಲ ರೀತಿಯಿಂದ ನಮಗೆ ಒಳ್ಳೆ ಅಭಿಪ್ರಾಯ, ಸಾಂಕೇತಿಕವಾಗಿ ಮಾಡಲೇಬೇಕಾಗ್ತದೆ, ಒಳ್ಳೆ ಐಡಿಯಾ ಅಂತ ಬಾರಿ ಒಂದು ಒಳ್ಳೆ ಒಂದು ಐಡಿಯಾ ಕೊಡೋದು. ಹೌದು, ನೀವು ಅದಕ್ಕಾಗಿ ಒಪ್ಪಿಕೊಂಡಿದ್ದಾರೆ ಅವರು. 4ನೇ 5ನೇ ತಾರೀಕು ನಾವು 2 ದಿವಸ ಏನು ತುಂಬ ಹೋರಾಟ ಮಾಡಿ ಅದಕ್ಕೆ ಒಪ್ಪಿಕೊಂಡಿದ್ದಾರೆ. ಬೇರೆ ಬೇರೆ ಅವರ ಹತ್ರ ಮಾತಾಡುವ ಅಂತ ಹೇಳಿ ನಾವು ಅದಕ್ಕಾಗಿ ಶೋಭಾಯಾತ್ರೆ ಸಮಿತಿ ಅಂತ ಉಂಟು, ಮಂಗಳಾದೇವಿ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು. ಅಂದರೆ ಏನು ಶೋಭಾಯಾತ್ರೆ ಸಮಯದಲ್ಲಿ 2 ವರ್ಷಕ್ಕಿಂತ ಮುಂಚೆ ಮಂಗಳಾದೇವಿ ದೇವಸ್ಥಾನದಲ್ಲಿ ಬಹಳಷ್ಟು ತೊಂದರೆಗಳಾಗ್ತಿತ್ತು. ಈ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಬೇಕಾಗಿ ನಾವು ಒಂದು ಶೋಭಾಯಾತ್ರೆ ಸಮಿತಿ ಅಂತ ಮಾಡಿದ್ವಿ. ಅದಕ್ಕೆ ನಮ್ಮ ದಿಲ್ರಾಜ್ ಆಳ್ರವರು ಅಧ್ಯಕ್ಷರಾಗಿದ್ದಾರೆ, ನಾನು ಉಪಾಧ್ಯಕ್ಷ ಆಗಿದ್ದೇನೆ. ಈ ರೀತಿ ಒಂದು ಸಮಿತಿ ಮೂಲಕ ನಾವು ಅಂದರೆ ನಮ್ಮದು ಮುಳಿತ್ಲು ಗೇಮ್ಸ್ ಟೀಮ್ ಮಂಗಳದೇವಿ ಹುಲಿವೇಷ ತಂಡ ಆದರೆ ಕೂಡ ನಮಗೆ ಒಬ್ಬರಿಗೆ ಇಲ್ಲಿ ಹೋಗ್ಲಿಕ್ಕೆ ಎಲ್ಲ ತಂಡವನ್ನು ಒಟ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಈ ಶೋಭಾಯಾತ್ರೆ ಸಮಿತಿಯ ಮೂಲಕ ಅವರ ದಿಲ್ರಾಜ್ ಅವರ ಅಧ್ಯಕ್ಷ ನೇತೃತ್ವದಲ್ಲಿ ನಾವು ಇವರನ್ನೆಲ್ಲರ ಒಟ್ಟಿಗೆ ಸೇರಿಸಿ ಮೀಟಿಂಗನ್ನೆಲ್ಲ ಮಾಡಿ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿ ತಿರ್ಗಾ ಜಿಲ್ಲಾಧಿಕಾರಿ ಅವರಿಗೆ ನಾವು ಹೋಗಿ ಹೇಳಿದ್ದೇವೆ. ಎಲ್ಲ ನಮ್ಮ 2 ದೇವಸ್ಥಾನದಲ್ಲಿ ಬರುವಂಥ ಹುಲಿವೇಷ ತಂಡದವರು ಎಲ್ಲರೂ ಈ ಒಂದು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅಂತ ಹೇಳಿ ಅವರ ಸಹ್ಯ ಸಂಗ್ರಹ ಮಾಡಿದಂಥ ಒಂದು ಪತ್ರಿಕೆ ಏನಿದೆ ಅವರಿಗೆ ನಾವು ಮನವಿಯನ್ನು ಇನ್ನೊಮ್ಮೆ ತಿರ್ಗಿ 2ನೇ ಬಾರಿ ಕೂಡ ದಿಲ್ರಾಜ್ ಆಳ್ವರ ನೇತೃತ್ವದಲ್ಲಿ ನಾವು ಕೊಟ್ಟಿದ್ದೇವೆ. ಬಹಳ ಸಂತೋಷ, ಇದನ್ನು ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಈಗ ಇವತ್ತು ನೀವು ಒಂದು ಮಾಧ್ಯಮ ಗೋಷ್ಠಿ ಕರೆದಿದ್ದೀರಿ, ಅಲ್ಲಿ ನೀವು ಮಾಡಿರುವಂತ ಒತ್ತಾಯ? ಇವತ್ತು ನಾವು ಮಾಧ್ಯಮ ಗೋಷ್ಠಿ ಕರೆದದ್ದು, ನಾವು ಏನು ಎಲ್ಲರೂ ಪತ್ರಿಕಾ ಮಾಧ್ಯಮದಾರ ಆಗಿರ್ಬೋದು, ಸಾರ್ವಜನಿಕರು ಇದರ ಬಗ್ಗೆ ಒಂದು ಒತ್ತಡವನ್ನು ಜಾಸ್ತಿ ಬಂದರೆ ಇನ್ನಷ್ಟು ನಮಗೆ ಅವಕಾಶಗಳು ಸಿಗ್ಬೋದೆಂಬ ನೆಲೆಯಲ್ಲಿ ನಾವು ಎಲ್ಲ ಸಾರ್ವಜನಿಕರ ಎಲ್ಲರನ್ನು ಹುಲಿವೇಷದ ಯಾರು ಅಭಿಮಾನಿಗಳಿದ್ದಾರೆ ಎಲ್ಲರನ್ನು ನಾವು ಸ್ವಲ್ಪ ಒತ್ತಾಯ ಮಾಡಲಿಕ್ಕೋಸ್ಕರ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಎಸ್ ಇದು ದಿನಕರ್ ಶೆಟ್ಟಿ ಅವರೇ, ಈಗಾಗಲೇ ನೀವು ಆವಾಗ ಈ ಅನ್ಲಾಕ್ ಪ್ರಕ್ರಿಯೆ ಬಗ್ಗೆ ತುಂಬ ಸವಿವರವಾಗಿ ಮಾತಾಡಿದ್ರಿ. ಸೊ ನಾವು ಸಾಕಷ್ಟು ಜಾಗರೂಕತೆಯನ್ನು ವಹಿಸಿಕೊಳ್ಬೇಕು, ಸರ್ಕಾರದ ಏನು ಗೈಡ್ಲೈನ್ಸ್ ಇದೆ, ನೀತಿ ನಿರೂಪಣೆಗಳಿದೆ, ಅವೆಲ್ಲನೂ ಪಾಲಿಸಿಕೊಂಡು ಕೊರೋನಾದ ಜೊತೆಗೆ ಬದುಕಬೇಕಂತ. ಸೊ ಇವೆಲ್ಲ ಗೈಡ್ಲೈನ್ಸ್ಗಳನ್ನು ಪಾಲಿಸಿಕೊಂಡು ಸಾಗುವ ಸಂದರ್ಭದಲ್ಲಿ ಹುಲಿವೇಷ ವನ್ನು ಏನು ಅಂಗಳಕ್ಕೆ ಇಳಿಸುವುದು ಅಥವಾ ರಸ್ತೆಗೆ ಇಳಿಸುವುದು ಯಾವ ರೀತಿ ಸಾಧ್ಯ ಆಗ್ತದೆ ಯಾಕಂತೇಳಿದ್ರೆ ನೀವು ಕೂಡ ಇವತ್ತು ಮಾಧ್ಯಮಗೋಷ್ಠಿ ಕರೆದು ಒತ್ತಾಯ ಮಾಡಿದ್ದೀರಿ. ಏನು ಹೇಳಲಿಕ್ಕೆ ಬಯಸ್ತೀರಿ? ದಸರಾ ನವರಾತ್ರಿ ಒಂದು ದೇವಿಯ ಆಚರಣೆಗೆ ಬಹಳ ಮಹತ್ವ ಇರ್ತಕ್ಕಂಥ, ಆದ್ದರಿಂದ ಹುಲಿವೇಷಕ್ಕೂ ಮತ್ತು ದೇವಿಗೂ ಬಹಳ ಹಿಂದಿನಿಂದ ಮಾಡಿಕೊಂಡು ಬಂದಂತೆ. ಯಾಕೆ ಹೇಳಿದರೆ ಶಾರದಾ ದೇವಿಯ ವಾಹನ ಅಂತ ಹೇಳ್ತಾರೆ. ಇಂಥ ಒಂದು ಇದಿರುವಾಗ ಪ್ರತಿಯೊಬ್ಬರು ಹುಲಿವೇಷ ತಂಡಗಳು ಮಾಡುವಂಥದ್ದೇ ಹರಕೆ ರೂಪದಲ್ಲಿ ತಾಯಿಗೆ ಸಂತೃಪ್ತಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡ್ತಕ್ಕಂಥ. ಹೌದು, ಇಲ್ಲಿ ನಾನು ಪತ್ರಿಕಾಗೋಷ್ಠಿ ಕರೆದಾಗ ನಾವು ಯಾಕೆ ಕರೆದಿರುವಂಥದ್ದು ಹೇಳಿದರೆ 4 ತಾರೀಕಿನಲ್ಲಿ ಸಭೆ ನಡೆದಾಗ ಧಾರ್ಮಿಕ ಪರಿಷತ್ ಸಭೆ ಏನಿದೆ ಇದಕ್ಕೆ ಅಧ್ಯಕ್ಷರು ಜಿಲ್ಲಾಧಿಕಾರಿ, ಅದಾದ ನಂತರ ಗವರ್ಮೆಂಟ್ ಯಾರಿಂದ ನಾಮಿನೇಟ್ ಮಾಡಿದ್ದಾರೆ ಕೆಲವು ಜನ ಸದಸ್ಯರಿದ್ದಾರೆ, ಧಾರ್ಮಿಕ ಪರಿಷತ್ ಇವರೆಲ್ಲ ಇದು ಮಾಡ್ತಾರೆ. ದೇವಸ್ಥಾನದವರನ್ನು ಕರೆದು ಒಂದು ಮೀಟಿಂಗ್ ಮಾಡಿದ್ದಾರೆ. ಯಾವ ರೀತಿ ನಾವು ಇದು ಮೊದಲು ನಾವು ಗಣಪತಿ ಆಚರಣೆ ಮಾಡೋ ಕೂಡ ಮಾಡಿದ್ರು, ನಾವು ಅವರ ನಿಯಮ ಏನಿದೆ ಅದೇ ಪ್ರಕಾರ ಮಾಡಿದ್ದೇವೆ. ಅದರ ಮೊದಲು ಮೊಸರು ಕುಡಿಕೆ ಇತ್ತು, ಅದು ಕೂಡ ಅದೇ ನಿಯಮದ ಪ್ರಕಾರ ಆಗಿದೆ. ಇಲ್ಲಿ ಕೂಡ ನಾವು ಹೇಳೋದು ನೀವೇನು ಹೇಳ್ತೀರಿ ಅದೇ ನಿಯಮದ ಪ್ರಕಾರ ಆಗೋದು. ಆದರೆ ಕಂಪ್ಲೀಟ್ ಆಗಿ ನಿಷೇಧ ಮಾಡ್ತೇವೆ ಅಂತ ಹೇಳಿದರೆ ಇದು ಇಡೀ ತುಳುನಾಡಲ್ಲಿ ಯಾರಿದ್ದಾರೆ ಇವರ ಪ್ರತಿಯೊಬ್ಬರ ಭಾವನೆಗೆ ಒಂದು ಘಾಸಿ ಮಾಡ್ತಕ್ಕಂಥ ವಿಚಾರ. ನಾವು ಹೇಳ್ತಕ್ಕಂಥದ್ದು ಧಾರ್ಮಿಕ ಪರಿಷತ್ ಅಂತ ಹೇಳಿದರೆ ಕೇವಲ ಸುಮ್ಮನೆ ಕೂತಿರ್ತಕ್ಕಂಥದ್ದು ಕಮಿಟಿ ಅಲ್ಲ ಅದು. ಜಿಲ್ಲಾಧಿಕಾರಿ ಅಧ್ಯಕ್ಷರೇ ಆಗಿದ್ದು
ಕಮಿಟಿಯ ಸದಸ್ಯರು ಯಾರು ಇರ್ತಾರಂತ ಹೇಳಿದರೆ ಧಾರ್ಮಿಕವಾಗಿ ಎಲ್ಲ ನಾಲೆಜ್ ಇರುವವರು, ಧಾರ್ಮಿಕವಾಗಿ ಅದಕ್ಕೆ ಮಹತ್ವ ಕೊಡುವವರು, ಧಾರ್ಮಿಕವಾಗಿ ದೇವಸ್ಥಾನ ಇರಲಿ ಇನ್ನೊಂದಿರಲಿ ಎಲ್ಲ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಅದಕ್ಕೆ ಚೂಸ್ ಮಾಡಿ ಇಟ್ಟಿರ್ತಾರೆ. ನಾವು ಹೇಳ್ತಕ್ಕಂಥದ್ದು ಇಂಥ ಒಂದು ಆಚರಣೆಯನ್ನು, ತುಳುನಾಡಿನ ದಸರಾದ ಒಂದು ಬೆನ್ನೆಲುಬನ್ನು ನೀವು ಇದನ್ನು ನಿಷೇಧ ಮಾಡ್ತೀರಂತಾದರೆ ನಾನು ಹೇಳ್ತಕ್ಕಂಥದ್ದು ಈ ಕಮಿಟಿಯಲ್ಲಿ ಈಗಿನ ಸರ್ಕಾರದಲ್ಲಿ ಇರ್ತಕ್ಕಂಥ ಜನರ ಆಯ್ಕೆ ಮಾಡಿರ್ತಕ್ಕಂಥದ್ದು, ಇದೇ ಸರ್ಕಾರ ಆಯ್ಕೆ ಮಾಡಿರ್ತಕ್ಕಂಥದ್ದು. ನಾನು ಹೇಳುವಂಥದ್ದು ಸರಳವಾಗಿ ಸಣ್ಣ ಮಟ್ಟದಲ್ಲಿ ನೀವು ಇದಕ್ಕೊಂದು ಅವಕಾಶ ಕೊಡಿ. ನೀವು ಕಳ್ಕೊಳ್ಳುವಂಥದ್ದೇನು? ಇವತ್ತು ನಾವೊಂದು ಪತ್ರಿಕಾಗೋಷ್ಠಿ ಕರೆದ್ರೂ ಕೂಡ 50 ಜನ ಇರ್ತೇವೆ. ಒಂದು ತಂಡಕ್ಕೆ ಅವಕಾಶ ಕೊಟ್ಟರೆ ಕನಿಷ್ಠ ಒಂದು 15 ಜನ ಇರ್ತಾರೆ. ನಾವು 3 ಫೀಟಲ್ಲಿ ಹೇಗೆ ಕೂಡ ನಿಲ್ಬೋದು. ಒಂದು 10 ನಿಮಿಷ ಒಂದು ತಂಡಕ್ಕೆ ಕೊಟ್ಟರು ಮಂಗಳದೇವಿಯನ್ನು ಇಟ್ಕೊಳ್ವಾ. 10 ತಂಡ ಇದ್ದರೆ 10 ನಿಮಿಷ ಕೊಡಿ ಒಬ್ಬೊಬ್ಬರಿಗೆ. ಮಾಡ್ತಾರೆ, ದೇವಿಗೆ ಹರಕೆ ಕೊಡ್ತಾರೆ, ಹೋಗ್ತಾರೆ. ಅವರು ಮನೆಗೆ ಹೋಗಿ ಹಣ ಮಾಡಬೇಕು ಅಥವಾ ಇನ್ನೊಂದು ಮಾಡಬೇಕು ಅನ್ನೋದ ಭಾವನೆಯಲ್ಲಿ ಅವರು ಹುಲಿವೇಷ ಮಾಡ್ತಾ ಇಲ್ಲ. ಸತತವಾಗಿ ಈಗ MGT ಅವರಾಗಲಿ ಇನ್ನೊಬ್ಬರಾಗಲಿ ಸತತವಾಗಿ 50 ವರ್ಷ ಆದವರಿದ್ದಾರೆ. 50 ವರ್ಷಕ್ಕಿಂತ ಜಾಸ್ತಿಯಾಗಿ ಹುಲಿವೇಷ ಮಾಡಿಕೊಂಡು ಬಂದಂಥ ಟೀಮ್ ಇದೆ ಇಲ್ಲಿ. ಸುಮ್ಮನೆ ಯಾವುದಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಹುಲಿವೇಷ ಅಲ್ಲ ಅದು. ಇದೊಂದು ಸಂಸ್ಕೃತಿ, ಪರಶುರಾಮ ಸೃಷ್ಟಿಯ ಈ ತುಳುನಾಡಲ್ಲಿ ಅದಕ್ಕೊಂದು ಮಹತ್ವ ಇದೆ. ಮಹತ್ವವನ್ನು ನೀವು ನಿಷೇಧ ಮಾಡಬೇಡಿ. ಸಾಂಕೇತಿಕವಾಗಿ ಕೊರೋನಾ ರೂಲ್ಸ್ ಏನಿದೆ ಅದರಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಾಡಲಿಕ್ಕೆ ಅವಕಾಶ ಕೊಡಿ. ಹೌದು ಹೌದು ಹೌದು. ಈಗ ದೇವಸ್ಥಾನಕ್ಕೆ, ದೊಡ್ಡ ದೇವಸ್ಥಾನಕ್ಕೆ ಕೂಡ ಪ್ರವೇಶಕ್ಕೆ ಅವಕಾಶ ಇದೆ. ನೋಡಿ, ನಾವು ಹೇಳುದು ಈಗ ಇವರು ಹೇಳಿದಾಗೆ ಇವರು ಶಾಸಕರ ಹತ್ರ ಮಾತಾಡಿದ್ದಾರೆ, ಉಸ್ತುವಾರಿ ಸಚಿವರ ಹತ್ರ ಮಾತಾಡಿದ್ದಾರೆ, ಬೇರೆಯವರನ್ನು ಕೂಡ ಮಾತಾಡಿದ್ದಾರೆ, ಬೇರೆ ಪಕ್ಷದ ಶಾಸಕರನ್ನು ಕೂಡ ಮಾತಾಡಿದ್ದಾರೆ, ಎಲ್ಲರನ್ನ ಮಾತಾಡಿದ್ದಾರೆ. ನಾನು ಹೇಳ್ತಕ್ಕಂಥ ಸರಳವಾಗಿ ಆಚರಣೆ ಮಾಡ್ತಕ್ಕಂಥ ಎಲ್ರಿಗೂ ಈಗ ಇವ್ರು ಹೇಳಿದಾಗೆ ಉಸ್ತುವಾರಿ ಸಚಿವರು ಮಿನಿಟ್ ಬುಕ್ಕಲ್ಲಿ ಮಾಡಿದ್ರು, ಸಂಸದರು ಹೀಗೆ ಹೇಳಿದ್ರು. ನಾನು ಹೇಳ್ತಕ್ಕಂಥ ಸ್ವಾಮಿ ನೀವು ಏನ್ ಮಾಡ್ತಾ ಇದ್ದೀರಾ? ಇದೊಂದು ಸಂಸ್ಕೃತಿ ಉಳಿಸ್ತಕ್ಕಂಥ ಒಂದು ಭಾವನೆ ಇದು. ನೀವು ಇಷ್ಟು ನೀವು ನಾಡ್ದು ದಸರಾ ಸ್ಟಾರ್ಟ್ ಆಗುವಾಗ ನೀವು ಕೊಟ್ರೆ ಹುಲಿವೇಷಕ್ಕೆ ಅದರದೇ ಆದ ಒಂದು ಶ್ರಮ ಇದೆ. ಖಾಲಿ ಒಂದು ಬಂದು ಹುಲಿವೇಷವನ್ನು ಇಡ್ಲಿಕ್ಕೆ ಆಗುದಿಲ್ಲ. 1-2 ದಿವಸದಲ್ಲಿ ಹುಲಿವೇಷವನ್ನು ನಾವು ಹರಕೆ ತೀರಿಸ್ಲಿಕ್ಕೆ ಆಗುದಿಲ್ಲ. ಕನಿಷ್ಠ ಆದ್ರೂ ಅದಕ್ಕೆ 15 ದಿವಸ ಆದ್ರೂ ಬೇಕು. ಇನ್ನೂ ಕಾಲ ಮಿಂಚಿಲ್ಲ. ನಾವು ಹೇಳುವಂಥದ್ದು ನೀವು ಕೂಡಲೇ ಇದು ಮಾಡಿ. ಇವತ್ತು ನಾವು 18 ಸಂಘಟನೆಗಳಲ್ಲಿ ಸೇರಿ ಪ್ರೆಸ್ ಮಾಡಿದ್ದೇವೆ. ನಾವು ಯಾಕೆ ಮಾಡಿದ್ದೇವೆ ಅಂತ ಹೇಳಿದ್ರೆ, ಮಂಗಳದೇವಿ ಆಗಿ, ಕುದ್ರೋಳಿ ಆಗ್ಲಿ ಅಥವಾ ವೆಂಕಟರಮಣ ಆಗ್ಲಿ ಅಥವಾ ಜಿಲ್ಲೆಯಲ್ಲಿ ಮಾಡ್ತಕ್ಕಂಥ ಯಾವುದೇ ದೇವಸ್ಥಾನದವರಿಗೆ ಈ ಒಂದು ಪರಂಪರೆ ನಿಲ್ಬಾರ್ದು. ಇದು ತುಳುನಾಡ ಸಂಸ್ಕೃತಿ ಸರ್. ಇವತ್ತು ನಾವು ತುಳುನಾಡಿನ ಸಂಸ್ಕೃತಿ ಉಳಿಸಬೇಕಾದ್ರೆ ನಾವು ಪ್ರತಿಭಟನೆ ಮಾಡಬೇಕು, ಬೊಬ್ಬೆ ಹಾಕಬೇಕು. ಕಂಬಳ ಉಳಿಸಬೇಕಾದ್ರೆ ನಾವು ಎಷ್ಟು ಬೆವರಿಸಿದ್ದೇವೆ ತುಳುನಾಡದ ಜನರು. ನಮಗೆ ಸೀದಾಗಿ ಈ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕಾಗಿದ್ದ ಒಂದೊಂದು ನಾಶ ಮಾಡ್ತಾ ಹೋಗ್ತಾ ಇದ್ದಾರೆ. ಕೊರೋನಾ ಯಶನಲ್ಲಿ ಇವತ್ತು ತುಳುನಾಡ ಸಂಸ್ಕೃತಿ ನಾಶ ಮಾಡಲಿಕ್ಕೆ ನಾವೊಂದು ಪ್ರಜ್ಞಾವಂತ ನಾಗರಿಕರಾಗಿ ನಾವು ಸುಮ್ಮನೆ ನಿಲ್ಲಕ್ಕಾಗುದಿಲ್ಲ. ನಾವು 2 ದಿವಸದಲ್ಲಿ ಈಗ ದಿಲ್ರಾಜ್ ಆಳ್ವರಾಗ್ಲಿ ಪದ್ಮರಾಜರಾಗ್ಲಿ ಇವರು 4 ತಾರೀಕಿಗೆ ಮೀಟಿಂಗ್ ಹೋಗಿದ್ದಾರೆ. ಮಂಗಳದೇವಿ ಅಧ್ಯಕ್ಷರು ಹೋಗಿದ್ದಾರೆ, ಬಾಕಿ ದೇವಸ್ಥಾನ ಇವರು ಹೋಗಿದ್ದಾರೆ, ಧಾರ್ಮಿಕ ಇವರು ಇದ್ದಾರೆ. ಕುರ್ದೋಳಿಯವರು ಕೂಡ ಹೇಳಿದ್ದಾರೆ, ನೋಡಿ ಇದು ಪರಂಪರೆ, ಸರಳ ರೀತಿಯಲ್ಲಿ ಈ ರೀತಿ ಮಾಡ್ತೇವೆ ನಾವು, ಇದಕ್ಕೊಂದು ಅವಕಾಶ ಕೊಡಿ ಅಂತಕ್ಕಂಥದ್ದು. ಯಾರು ಕೂಡ ಒಂದು ಧಾರ್ಮಿಕ ಪರಿಷತ್ ಮೆಂಬರ್ ಇದಕ್ಕೆ ಸಪೋರ್ಟ್ ಆಗಿ ಮಾತಾಡೋದಿಲ್ಲ ಅಂತ ಆದರೆ ಇದರ ಅರ್ಥ ಏನು? ನೀವು ಇದರಲ್ಲಿ ಯಾಕೆ ಇರಬೇಕು? ಸಂಪೂರ್ಣವಾಗಿ ನೀವು ನಮ್ಮ ಪರಂಪರೆಯನ್ನು ಬಂದ್ ಮಾಡ್ತೀರಾ? ನೀವು ಇದರಲ್ಲಿ ಸದಸ್ಯರಾಗಿ ಇರುವುದೇ ಯಾವುದಕ್ಕೆ? ಈಗ ನಾವು ಹೇಳ್ತೀವ ನೀವು ನಮಗೆ ಟ್ಯಾಬ್ಲೋ ಮಾಡಲಿಕ್ಕೆ ಬಿಡಿ, ಟ್ಯಾಬ್ಲೋ ನೋಡಲಿಕ್ಕೆ 1000 ಜನರು ಬರಲಿ, ಕೋವಿಡ್ ನಿಯಮವನ್ನು ಅದನ್ನಾದ್ರೂ ಸಮಿತಿಯವರಾಗ್ಲಿ ನಾವಾಗ್ಲಿ ಹೇಳ್ತೇವಾ? ಇಲ್ಲ, ನಾವು ಹೇಳೋದಿಲ್ಲ. ದೇವಿಯ ರಥ ಇರ್ತದೆ, ದೇವಿಯ ಎದುರಿಗೆ 10 ಜನ ಬಂದು ಆ ಪರಂಪರೆಯನ್ನು ಮಾಡ್ತಾರೆ, ಹರಕೆ ತೀರಿಸ್ತಾರೆ, ಹೋಗ್ತಾರೆ. ಈಗ ಒಂದು ರಕ್ಷಣೆ ಕೊಡ್ಲಿಕ್ಕೆ ನಮ್ಮಲ್ಲಿ ಒಂದು 60-70 ಪೊಲೀಸರು ಇರ್ತಾರೆ. ಹೌದು, ಹೇಗೆ ಇರ್ತಾರೆ ಅವರು? ಈ ನಿಯಮದ ಅಂತರದಲ್ಲಿ ಇರುವುದಿಲ್ವಾ? ಮಾಸ್ಕ್ ಆಗುದಿಲ್ಲ, ಆಯ್ತು ಹುಲಿ ವೇಷಕ್ಕೆ ಮಾಸ್ಕ್ ಹಾಕಿಸಿ, ಒಂದು ಮಾಸ್ಕಿನ ಬಗ್ಗೆ ಒಂದು ಇದಾದ್ರೂ ಆಗ್ತದೆ, ಜಾಗೃತಿ ಆದ್ರೂ ಆಗ್ತದೆ. ಮಾಡ್ಲಿಕ್ಕೆ ದಾರಿ ಉಂಟು. ಮತ್ತೆ ಇದರಲ್ಲಿ ನಾವು ಪರಂಪರೆಯನ್ನು ಹಾಳು ಮಾಡ್ತೇವೆ ಅಂತ ಹೇಳಿದ್ರೆ, ನಾನು ಹೇಳ್ತಕ್ಕಂಥದ್ದು ವೈಯಕ್ತಿಕವಾಗಿ ಇವತ್ತು ನಾವು 18 ಸಂಘಟನೆಗಳು ಸೇರಿದ್ದೇವೆ. ಅರೆ ಸಮಾಜ ಇರಲಿ, ಶ್ರೀರಾಮ ಸೇನೆ ಇರಲಿ, ಹಿಂದೂ ಮಹಾಸಭೆ ಇರಲಿ, ಹಿಂದೂ ಯುವ ಸೇನೆ ಇರಲಿ, ದಲಿತ ಸಂಘರ್ಷ ಸಮಿತಿ ಇರಲಿ, ಕರ್ನಾಟಕ ರಕ್ಷಣಾ ವೇದಿಕೆ ಇರಲಿ, ತುಳುನಾಡ ರಕ್ಷಣಾ ವೇದಿಕೆ ಇರಲಿ, ಈ ರೀತಿ ಮಾತೃ ಸಂಘದವರು, ಸರ್ವ ಕಾಲೇಜ್ ವಿದ್ಯಾರ್ಥಿ ಸಂಘ, ಹೀಗೆ ನಾವು 18 ಅಸಂಘಟಿತ ಕಾರ್ಮಿಕರ ಇದು ಪ್ರತಿಯೊಂದು ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಂದು ವರ್ಗ, ಈಗ ಎಮ್ಮೆಕೆರೆ ಫ್ರೆಂಡ್ ಸರ್ಕಲ್, MJT ಇವರು, ಹೀಗೆ ಪ್ರತಿಯೊಬ್ರು
ಸಾವಿರಾರು ವರ್ಷದಿಂದ ಮಾಡ್ಕೊಳ್ಳುವಂತ ಪ್ರತಿಯೊಬ್ಬರು ಅಧ್ಯಕ್ಷರು ಬಂದು ಕೂತಾರೆ. ಯಾಕೆ ಕೂತಿದ್ದಾರೆ ಸ್ವಾಮಿ ಇವರು? ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಇಷ್ಟೊಂದು ಸಂಘಟನೆ ಸೇರಿ ಒಂದು ಒಕ್ಕೂರುಗಳು ಆಗ್ರಹ ಮಾಡ್ತಾರಂತಾದ್ರೆ ಏನು ಅಂತ ಬೇಕಲ್ಲ. ಒಂದು ಮನಸ್ಸಿಗೆ ಘಾಸಿ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಬಾರ್ದು. ನಾವು ಎಲ್ಲಿಯಾದ್ರೂ ಹೇಳ್ತಾ ಅಥವಾ ಸಮಿತಿಯವರು ಹೇಳಿದ್ರಾ? ದಿಲ್ರಾಜರವರು ನಾವೀಗ 5-6 ದಿವಸದಿಂದ ನೋಡ್ತಾ ಇದ್ದೇವೆ ಪದ್ಮರಾಜರ ಅವರನ್ನ. ಎಲ್ಲಿ ಕೂಡ ನಾವು ಕೋವಿಡ್ ನಿಯಮ ಮೀರಿ ನಾವು ಮಾಡ್ತೇವೆ ಅಂತ ಮಾತನ್ನು ಅವ್ರು ಎಲ್ಲಿ ಹೇಳಲಿಲ್ಲ. ಇದು ಹುಲಿವೇಷ ಒಂದು ಪಾಶ್ಚಾತ್ಯಿಕ ಸಂಸ್ಕೃತಿ ಅಲ್ಲ. ನಾವು ಸುಮ್ಮನೆ ಅದನ್ನ ನಲಿಸ್ಲಿಕ್ಕೆ ಬರುದಿಲ್ಲ. ನಮ್ಮದೇ ನೆಲದ್ದು, ನಮ್ಮದೇ ಉಸಿರು, ನಮ್ಮದೇ ನಾಡ ಮಿಡಿತ. ಇದನ್ನ ನೀವು ಅರ್ಥ ಮಾಡಿಕೊಳ್ಳಿ. ನಾನು ಹೇಳ್ತಕ್ಕಂಥ 13 ತಾರೀಕು ಇವರು ಮೀಟಿಂಗ್ ಕರೀತಾರಂತೆ ಪುನಃ. ಎಸ್, ನೋಡ ಓಕೆ 13 ತಾರೀಕಲ್ಲಿ ನೀವು ಏನು ಡಿಮಾಂಡ್ ಇಡ್ತೀರಿ, ಏನಾಗಬೇಕು ಅನ್ನೋ ವಿಚಾರನೂ ಕೂಡ ನಾವು ಮಾತಾಡುವ. ಮತ್ತು ನೀವು ಆಗಲೇ ಹೇಳಿದಾಗೇನು ಹುಲಿವೇಷ ಏನು ಅದು ಕೇವಲ ನಾವು ಏನು ದುಡ್ಡು ಸಂಗ್ರಹ ಆಗಬೇಕಂತ ಮಾಡೋದು ಕೂಡ ಅಲ್ಲ. ಮತ್ತು ನೀವು ಇನ್ನೊಂದು ವಿಚಾರ ಹೇಳಿದ್ರೆ ಅಂತ ಹೇಳಿದ್ರೆ ಕೇವಲ ಒಂದು ದಿವಸದ ಅವಕಾಶ ಕೊಟ್ಟರೆ ನಾಳೆಗೆ ಇವತ್ತಿನಿಂದ ನಾಳೆಗೆ ಹುಲಿವೇಷ ತಂಡವನ್ನು ರೆಡಿ ಮಾಡಲಿಕ್ಕೆ ಕೂಡ ಆಗುದಿಲ್ಲ. ಓಕೆ ಈ ಎಲ್ಲ ವಿಚಾರವನ್ನು ನಾವು ಸಣ್ಣ ಬ್ರೇಕ್ನ ನಂತರ ಚರ್ಚೆ ಮಾಡೋ. ಇದು ಸಣ್ಣ ಒಂದು ಬ್ರೇಕ್. ಅದೇ ದಸರಾ ಹುಲಿ ಸಂಭ್ರಮ ಕಳೆಗುಂದದಲ್ಲಿ ಈ ಒಂದು ದಸರಾ ಅನ್ನೋ ವಿಚಾರವಾಗಿ ನಾವು ಮಾತಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ವಕೀಲರಾಗಿರುವಂಥ ಮತ್ತು ಮಂಗಳೂರಿನ ಆರ್ಯ ಸಮಾಜದ ಅಧ್ಯಕ್ಷರಾಗಿರುವಂಥ ದಿನಕರ ಶೆಟ್ಟಿ ಅವರು, ಜೊತೆಗೆ ದಿನೇಶ್ ಕುಂಪಲ ಅವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದರು. ನಾವು ಈ ಸಂದರ್ಭದಲ್ಲಿ ಮಾತಾಡುವ ಸಂದರ್ಭದಲ್ಲಿ ಕೊನೆಯದಾಗಿ ಮಾತಾಡುವಾಗ ದಿನಕರ ಶೆಟ್ಟಿ ಅವರು ತುಂಬ ಭಾವನಾತ್ಮಕವಾಗಿ ವಿಚಾರವನ್ನು ಮುಂದೆ ಇಟ್ಟರು. ಯಾಕಂತ ಹೇಳಿದ್ರೆ ಮೊನ್ನೆ ನಡೆದ ಧಾರ್ಮಿಕ ಪರಿಷತ್ ಸಭೆಯಲ್ಲಿ ಧಾರ್ಮಿಕ ಪರಿಷತ್ ಸದಸ್ಯರುಗಳು ಈ ಒಂದು ವಿಚಾರವಾಗಿ ಬೆಂಬಲಕ್ಕೆ ನಿಲ್ಲಿಲ್ಲ ಅಂತ. ತುಳುನಾಡಿನ ಜನರ ನಂಬಿಕೆಯ ಮತ್ತು ಏನು ಎಷ್ಟೊಂದು ನೂರಾರು ಏನು ಹುಲಿ ವೇಷಗಳ ತಂಡಗಳಿದ್ದಾವೆ ಅಥವಾ ಅವರೆಲ್ಲ ಒಂದು ಅರಕೆ ಸ್ವರೂಪದಲ್ಲಿ ಮಾಡುವಂಥ ಈ ಒಂದು ಆಚರಣೆ ಇದೆ, ಇದಕ್ಕೆ ಪೂರಕವಾಗಿ ಬೆಂಬಲ ಯಾಕೆ ನಿಲ್ಲಿಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಅವರು ಈ ಸಂದರ್ಭದಲ್ಲಿ ಮುಂದೆ ಎತ್ತಿದ್ದಾರೆ. ಅದು ಇನ್ನೂ ಒಂದು ಕೂಡ ಸಭೆ ಇದೆ ಅಂತೆ. ಆ ಸಭೆ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಅದರ ಜೊತೆಗೆ ಇಲ್ಲಿ ಈ ಒಂದು ಹುಲಿವೇಷ ಅದು ಕೇವಲ ಅದೊಂದು ಕಮರ್ಷಿಯಲ್ ಆಸ್ಪೆಕ್ಟ್ ಮಾತ್ರ ಆಗಿಲ್ಲ. ಅದೇ ನಮ್ಮ ವಕೀಲರು ದಿನಕರ ಶೆಟ್ಟಿ ಅವರು ತುಂಬ ಭಾವನಾತ್ಮಕ ವಿಚಾರವನ್ನು ಮಂಡಿಸಿದ್ದಾರೆ. ಜೊತೆಗೆ ನಾನು ಕೇಳಲಿಕ್ಕೆ ಇಷ್ಟಪಡುವಂಥದ್ದು ಹುಲಿವೇಷದ ತಂಡವಾದ ವ್ಯವಸ್ಥಾಪಕರಾಗಿರುವಂಥ ದಿನೇಶ್ ಕುಂಪಲ ಅವ್ರ ಜೊತೆಗೆ. ನೋಡಿ, ನಾನು ಈಗಲೇ ಇಲ್ಲಿ ಮಾತಾಡೋ ಸಂದರ್ಭದಲ್ಲಿ ಹೇಳಿದೆ, ಯಾಕಂದರೆ ಇದು ಕೇವಲ ಹುಲಿವೇಷ ಅನ್ನೋದು ನಮ್ಮ ಒಂದು ಕರಾವಳಿ ಭಾಗದಲ್ಲಿ ಅದೊಂದು ಕೇವಲ ಕಮರ್ಷಿಯಲ್ ಆಸ್ಪೆಕ್ಟ್, ದುಡ್ಡು ಸಂಗ್ರಹಕ್ಕಾಗಿ ಮಾಡುವಂಥ ಒಂದು ವೇಷಭೂಷಣ ಅಥವಾ ಒಂದು ನಲಿಕೆ ಅಲ್ಲ ಅದು. ಸೊ ನಾನು ಇದು ಈ ಒಂದು ಹುಲಿವೇಷ ತಂಡವನ್ನು ನೀವು ಈ ಉತ್ಸವ ಸಂದರ್ಭದಲ್ಲಿ ದೇವಸ್ಥಾನದ ಮುಂದೆ ತರ್ತಿರಲ್ಲ, ಎಷ್ಟು ದಿವಸಗಳ ಸಿದ್ಧತೆ ಬೇಕು, ಎಷ್ಟು ಖರ್ಚು ಬರ್ತದೆ, ಮತ್ತು ಯಾರೆಲ್ಲ ಇದರಲ್ಲಿ ತೊಡಗಿಸಿಕೊಳ್ತಾರೆ? ಪ್ರಪ್ರಥಮವಾಗಿ ನೀವು ಅದನ್ನು ಹೇಳಿದ ಒಳ್ಳೆ ಆಯ್ತು. ಯಾಕೆಂತ ಹೇಳಿದ್ರೆ ಹೆಚ್ಚಿನ ಜನರಿಗೆ ಇದರ ಹಿನ್ನೆಲೆ ಗೊತ್ತಿರುವುದಿಲ್ಲ. ಬರೀ ಹುಲಿವೇಷದ ಕುಣಿತ ನೋಡ್ತಾರೆ, ಅದಕ್ಕೆ ಏನಾದ್ರೆ ಒಂದು ಹೇಳ್ತಾರೆ, ಕಮೆಂಟ್ಸ್ ಮಾಡ್ತಾರೆ, ಬಿಡ್ತಾರೆ, ಖುಷಿ ಪಡುವವರಿದ್ದಾರೆ, ಏನಾದ್ರೆ ಹೇಳುವವರಿದ್ದಾರೆ. ಅದರ ಹಿಂದೆ ಬಹಳ ಜನರ ಬದುಕಿದೆ, ತುಂಬಾ ಜನರ ಬದುಕಿದೆ. ಹೇಳುದಾದ್ರೆ ತುಂಬಾ ಜನರ ಬದುಕಿದೆ. ಅದು ಪೇಂಟರ್ನವನ ಬದುಕಾಗಿರ್ಬೋದು, ಎಲೆಕ್ಟ್ರಿಷಿಯನ್ನವನ ಬದುಕಾಗಿರ್ಬೋದು, ಟೈಲರ್ನವನ ಬದುಕಾಗಿರ್ಬೋದು, ತಾಸೆಯವರ ಬದುಕಾಗಿರ್ಬೋದು, ವಾದ್ಯದವರ ಬದುಕಾಗಿರ್ಬೋದು, ಎಲ್ಲಾ ರೀತಿಯಲ್ಲಿ ಎಲ್ಲ. ಒಂದು ನಿಮಿಷ ಮತ್ತೆ ಪದ್ಮರಾಜ್ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪದ್ಮರಾಜ್ ಅವರೇ. ಹಲೋ, ನಮಸ್ಕಾರ ಪದ್ಮರಾಜ್ ಅವರೇ. ನಮಸ್ಕಾರ ಪದ್ಮರಾಜ್ ಅವರೇ, ಕೇಳಿಸ್ತಾ ಇದೆ ನಮ್ಮ ಧ್ವನಿ? ಕೇಳುತ್ತೆ, ಹೇಳಿ. ನಮಸ್ಕಾರ. ಇದು ಕುದ್ರೋಳಿ ದೇವಸ್ಥಾನದ ಖಜಾಂಚಿಯವರು ಮತ್ತು ಆಡಳಿತ ಸಮಿತಿಯ ಸದಸ್ಯರಾಗಿರುವಂತಹ ಪದ್ಮರಾಜ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಇದು ಪದ್ಮರಾಜ್ ಅವರೇ, ಹೇಳಿ ಸರ್. ಈ ಒಂದು ಹುಲಿವೇಷದ ಬಗ್ಗೆ, ಅದು ಮುಖ್ಯವಾಗಿ ದಸರಾ ಸಂದರ್ಭದಲ್ಲಿ ಹುಲಿವೇಷವನ್ನು ಇಳಿಸುವ ವಿಚಾರವಾಗಿ ಈಗ ಸಾಕಷ್ಟು ಅನುಮಾನಗಳು, ಗೊಂದಲಗಳು ನಡೀತಾ ಇದೆ. ಧಾರ್ಮಿಕ ಪರಿಷತ್ತಿನ ಸಭೆಯಲ್ಲಿ ಕೂಡ ಅದಕ್ಕೆ ಸ್ಪಷ್ಟವಾದಂತಹ ಒಂದು ನಿಲುವು ನಿರ್ಧಾರ ಬಂದಿಲ್ಲ ಅಂತ ಒಂದು ಅಭಿಪ್ರಾಯ ಉಂಟು. ಈಗ ಮಂಗಳೂರು ದಸರಾ ಅನ್ನೋದು ಇಡೀ ಸ್ಟೇಟ್ಗೆ ಬಹುದೊಡ್ಡ ಒಂದು ಸಂಭ್ರಮ ಮತ್ತು ಒಂದು ದೊಡ್ಡ ಆಚರಣೆ. ಸೊ ಮಂಗಳೂರು ದಸರಾದಲ್ಲಿ ಹುಲಿವೇಷಗಳ ಸಾಕಷ್ಟು ತಂಡಗಳಿರುತ್ತದೆ. ಸೊ ಈ ಸಂದರ್ಭದಲ್ಲಿ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೋಡಿ, ಈ ಕರಾವಳಿ ಜಿಲ್ಲೆಗಳಲ್ಲಿ ನಾನು ಮೊದಲು ಕೂಡ ಹೇಳಿದ್ದೇನೆ, ಈ ದೇವಿಯ ಆರಾಧನೆಗೆ ವಿಶೇಷವಾದಂತಹ ಮಹತ್ವ ಇದೆ. ಈ ಹಿಂದೆ ಕೂಡ
ಇದಕ್ಕೆ ಕೊರೋನಾಗಿಂತ ಭೀಕರವಾದಂತಹ ಸಾಂಕ್ರಾಮಿಕ ರೋಗಗಳು ಬಂದಿದ್ದು, ಇದು ದೇವಿ ಆರಾಧನೆಯಿಂದ ಇದರಿಂದ ಮುಕ್ತಗೊಂಡಿದ್ದು ಕೂಡ ಇತಿಹಾಸ ನಮಗೆಲ್ಲರಿಗೂ ಗೊತ್ತಿದೆ. ಹಾಗೆಯೇ ಈ ಹುಲಿ ವೇಷ ಹಾಗೆ ಯಕ್ಷಗಾನ ಕಲೆಗಳಿದೆಲ್ಲ, ಇದು ಕೂಡ ಕೇವಲ ಒಂದು ಮನೋರಂಜನೆಗಾಗಿ ಇರುವಂತದ್ದಲ್ಲ. ಇದು ಈ ದೇವಿಗೆ ಒಂದು ಸಲ್ಲಿಸುವಂತಹ ಹರಕೆ ಸೇವೆ ಆಗಿರ್ತದೆ. ಆದ್ರಿಂದ ಇದಕ್ಕೆ ನಮ್ಮ ಸಾಂಪ್ರದಾಯಿಕವಾಗಿ ನಾವು ಏನು ಮಾಡಿದ್ದೇವೆ ಹಾಗೆ ಒಂದು ಅವಕಾಶ ಕೊಡಬೇಕೆನ್ನೋದು ನಮ್ಮ ಬಲವಾದ ಬೇಡಿಕೆ. ಈ ವಿಚಾರವನ್ನು ನಾವು ಮೊನ್ನೆ 3ನೇ ತಾರೀಕಿಗೆ ನಡೆದಂತಹ 4ನೇ ತಾರೀಕಿಗೆ ಧಾರ್ಮಿಕ ಸಭೆ ನಮ್ಮ DC ಅವರ ನೇತೃತ್ವದಲ್ಲಿ ನಡೆದಿತ್ತು. ಇದರಲ್ಲಿ ಕೂಡ ನಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳಿದ್ದೇವೆ. ಆದ್ರೆ ಅವತ್ತು ಏನೋ ಇದರ ಬಗ್ಗೆ ಸರಿಯಾದ ಒಂದು ನಿರ್ಧಾರ ಬರಲಿಲ್ಲ. ಆದ್ರೆ ನಾವು ಇದರ ಬಗ್ಗೆ ಪ್ರಯತ್ನ ಮಾಡ್ತಾನೆ ಇದ್ದೆವು. ಅದರ ನಂತರ ನಮ್ಮ ಜನಪ್ರತಿನಿಧಿಗಳು ಏನಿದ್ದಾರೆ, ಈ ಜಿಲ್ಲೆಯ ಜನಪ್ರತಿನಿಧಿಗಳು, ಇವರಿಗೆ ಇಲ್ಲಿಯ ಜನರ ಆಶಾ ಭಾವನೆ, ಅವರ ಈ ಸಂಪ್ರದಾಯಗಳ ಬಗ್ಗೆ ಅವರಿಗೆ ಅರಿವಿದೆ. ಅದನ್ನು DC ಅವರಿಗೆ ಕನ್ವಿನ್ಸ್ ಮಾಡಬೇಕಾಗಿ ಅವರ ಹತ್ರ ವಿಶೇಷವಾಗಿ ಮನವಿ ಮಾಡಿಕೊಂಡಿದ್ದೇವೆ. ಆ ಪ್ರಕಾರ ಅವರು ಅವ್ರ ಹತ್ರ ಮಾತನಾಡಿ ನಾವು ಮಾಡಿಕೊಡ್ತೇವೆ ಅನ್ನೋ ಭರವಸೆಯನ್ನು ನಮಗೆ ಕೊಟ್ಟಿದ್ದಾರೆ. ಆದ್ರಿಂದ ನಮ್ಮ ಪ್ರಕಾರ ಈ ಹುಲಿ ವೇಷ ಇದಕ್ಕೆ ನಿರ್ಬಂಧವನ್ನು ಹಾಕ್ಲಿ. ಏನಂದ್ರೆ ಒಂದು ಮಿತಿ, ಒಂದು 25 ವೇಷಧಾರಿಗಳಿದ್ರೆ ಒಂದು 10 ವೇಷಧಾರಿಗಳಿಗೆ ಅವಕಾಶವನ್ನಾದ್ರೂ ಮಾಡಿಕೊಟ್ಟು ಅವರಿಗೆ ಹರಕೆ ಸೇವೆಯನ್ನು ಒಂದು ಸಲ್ಲಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಎನ್ನುವುದು ನಮ್ಮ ಎಂದಿನಂತೆ ನಮ್ಮ ಈ ಬಾರಿ ಬಲವಾದಂತ ಒಂದು ಒತ್ತಡವನ್ನು ನಾವು ಜಿಲ್ಲಾಡಳಿತಕ್ಕೆ ಮಾಡಿದ್ದೇವೆ. ಅಂದ್ರೆ ಈಗ ನಮ್ಮ ಪ್ರತಿನಿಧಿಗಳು ಜಿಲ್ಲೆಯ ಎಲ್ಲಾ ಪ್ರತಿನಿಧಿಗಳು ನಿಮಗೆ ಪೂರಕವಾಗಿ ಬೆಂಬಲಕ್ಕೆ ನಿಂತಿದ್ದಾರೆ ಅಂತ ಹೇಳ್ತೀರಿ ನೀವು? ನಾನು ಮಾತನಾಡಿದೆ. ಈಗ ನಾನು ನಮ್ಮ ಡಿಸ್ಟ್ರಿಕ್ಟ್ ನಮ್ಮ ಮಿನಿಸ್ಟರ್ ಆಗಿರುವಂತಹ ಶ್ರೀಯುತ ಕೋಟಾ ಶ್ರೀನಿವಾಸ ಪೂಜಾರಿ ಅವರಲ್ಲಿ, ಹಾಗೆ ಮಾನ್ಯ ನಮ್ಮ ಶಾಸಕರಾದಂತಹ ಶ್ರೀಯುತ ವೇದವ್ಯಾಸ್ ಕಾಮತ್ರಲ್ಲಿ ಈ ಬಗ್ಗೆ ಮನವಿ ಮಾಡಿದಾಗ ಅವರು ನಮ್ಮ ಮಾತನ್ನೆಲ್ಲ ಕೇಳಿ ಅವರಿಗೆ ಕನ್ವಿನ್ಸ್ ಆಗಿದೆ ಅಂತ ನನ್ನ ಭಾವನೆ. ಖಂಡಿತವಾಗಿ ಇದರ ಬಗ್ಗೆ ನಾವು DC ಹತ್ರ ಮಾತನಾಡಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಆ ಪ್ರಕಾರ ಈಗ ನಾಡಿದ್ದು 13ನೇ ತಾರೀಕಿಗೆ ಮೀಟಿಂಗ್ ತಗೊಂಡಿದ್ದಾರೆ. ಆ ಮೀಟಿಂಗ್ ಅಲ್ಲಿ ಖಂಡಿತವಾಗಿ ಇದಕ್ಕೆ ಒಂದು ಶುಭದಾಯಕವಾದಂತಹ ಒಂದು ಈ ಹುಲಿ ವೇಷಕ್ಕೆ ಒಂದು ಕೆಲವೊಂದು ನಿರ್ಬಂಧಗಳನ್ನು ಹಾಕಿ ಷರತ್ತುಗಳನ್ನು ವಿಧಿಸಿ ಖಂಡಿತವಾಗಿ ಅವಕಾಶ ಮಾಡಿಕೊಡ್ತಾರೆ ಎನ್ನುವ ನಂಬಿಕೆ ನನಗಿದೆ. ಅಂದ್ರೆ ಈಗ ಪದ್ಮರಾಜ್ ಅವರೇ, ಕೊನೆಯದಾಗಿ ಈಗ ಈ ಟ್ಯಾಬ್ಲೋಗಳು ಇರ್ತದಾ ಈಗ ದಸರಾ ಸಂದರ್ಭದಲ್ಲಿ? ಇಲ್ಲ, ಈ ಬಾರಿ ದಸರಾ ಮೆರವಣಿಗೆ ಇರುವುದಿಲ್ಲ. ನಾನು ಮೊದಲೇ ಅದು ಸರ್ಕಾರದ ಮಾರ್ಗಸೂಚಿಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸರ್ಕಾರ ಏನೋ ಒಂದು ಮಾರ್ಗಸೂಚಿಗಳನ್ನು ನೀಡುತ್ತೆ, ಅದೊಂದು ಕಾನೂನು, ಅದನ್ನು ನಾವು ಅದಕ್ಕೆ ಗೌರವ ಕೊಡ್ಲೇಬೇಕಾಗುತ್ತೆ. ಹಾಗೆ ಈಗಿನ ಪರಿಸ್ಥಿತಿಯನ್ನು ಕೂಡ ಅವಲೋಕನ ಮಾಡಿಕೊಂಡು ಆ ದಸರಾ ಮೆರವಣಿಗೆ ಈ ಸಲ ಇರುವುದಿಲ್ಲ. ಆದ್ರಿಂದ ಯಾವುದೇ ರೀತಿಯ ಟ್ಯಾಬ್ಲೋಗಳು ಈ ಬಾರಿ ಇರುವುದಿಲ್ಲ. ಅಂದ್ರೆ ದೇವರ ಮುಂದೆ ನರ್ತನ ಸೇವೆ, ದೇವರ ಮುಂದೆ ಖಂಡಿತವಾಗ್ಲೂ ಅವರಿಗೆ ಅವಕಾಶ ಕೊಡಬೇಕು. ಯಾಕಂದ್ರೆ ಹೇಳಿದ್ರೆ ಈಗ ಮಂಗಳೂರಿನಲ್ಲಿ ನನಗೆ ಗೊತ್ತಿದ್ದಾಗೆ ಕನಿಷ್ಠ 40-42 ಈ ಹುಲಿವೇಷ ಸೇವೆಯನ್ನು ಮಾಡುವಂತ ತಂಡಗಳಿದೆ. ಅದರಲ್ಲಿ ಈಗ ನಮ್ಮ ಕುದ್ರೋಳಿ ದೇವಸ್ಥಾನದಲ್ಲೂ ಕೂಡ 15-20 ತಂಡಗಳು ಇರ್ಬೋದು. ಮಂಗಳದೇವಿ ದೇವಸ್ಥಾನ ಆಗಿರ್ಬೋದು, ವೆಂಕಟರಮಣ ದೇವಸ್ಥಾನ ಆಗಿರ್ಬೋದು. ಆ ದೇವಸ್ಥಾನಗಳಲ್ಲಿ ಅವರಿಗೆ ಒಂದು ಅವಕಾಶ ಈ 9 ದಿವಸಗಳಲ್ಲಿ ಯಾವತ್ತಾದ್ರೂ ಒಂದು ದಿವಸ ಒಂದು 15 ನಿಮಿಷ 20 ನಿಮಿಷ ಒಂದು ಆ ದೇವರ ಸೇವೆಯನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ನಮ್ಮ ಬೇಡಿಕೆ. ಥ್ಯಾಂಕ್ ಯು. ಇದು ಪದ್ಮರಾಜ್ ಅವರು ಹೇಳಿದಂತ ಅಭಿಪ್ರಾಯಗಳು. ಇದು ನೀವು ಹೇಳಿದಂತ ಅಭಿಪ್ರಾಯಕ್ಕೆ ಪೂರಕವಾಗಿ ಹೇಳಿದ್ದಾರೆ. ಇದು ದಿನೇಶ್ ಕುಂಪಲ್ ಅವರೇ, ಈಗ ನಮ್ಮ ಸಮಯ ಕೂಡ ಇಲ್ಲಿ ಚರ್ಚೆ ಮುಗಿತಾ ಬಂತು. ಒಂದು ಸಂಕ್ಷಿಪ್ತವಾಗಿ ಈಗ ಈ ಹರಕೆಯ ಸ್ವರೂಪಗಳು ಮತ್ತು ಇಷ್ಟು ಖರ್ಚು ಅದೇ ತುಂಬಾ ಎಲ್ಲರ ಬದುಕಿದೆ. ಬರೀ ಹುಲಿವೇಷ ನೋಡುವವರಿಗೆ ಕೆಲವು ತಾತ್ಸರ ಮನೋಭಾವದಲ್ಲಿ ಖಂಡಿತವಾಗಿ ಯಾರು ನೋಡಬಾರ್ದು. ಯಾಕಂತ ಹೇಳಿದ್ರೆ ನಾನು ಹಾಗೆ ಹೇಳಿದಾಗೆ ಎಲ್ಲರ ಬದುಕು ಕೂಡ ಇದೆ. ಅದರಲ್ಲೂ ಕೂಡ ತುಂಬಾ ಜನ ಹರಕೆಯನ್ನು ಕೂಡ ಹೊತ್ತಿರ್ತಾರೆ. ಅದೆಲ್ಲ ಹರಕೆ ಅವರಿಗೆ ಈ ವರ್ಷ ಅಲ್ಲದ್ರೆ ಬರುವ ವರ್ಷ ಆದ್ರೆ ಮಾಡ್ಬೋದು. ಆದ್ರೆ ನಮ್ಗೆ ನರ್ತನ ಸೇವೆ ಮಾಡ್ಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಪದ್ಮರಾಜ್ ಅವರು ಈಗ ಹೇಳಿದಾಗೆ ಯಾವತ್ತೂ ಕೂಡ ಹುಲಿವೇಷ ನಿಂತ ಉದಾಹರಣೆ ಇಲ್ಲ. ದಸರಾ ಸಂದರ್ಭದಲ್ಲಿ ಹುಲಿವೇಷ ನಿಂತ ಉದಾಹರಣೆ ಇಲ್ಲ. ಉದಾಹರಣೆ ಕೇಳ್ಬೇಕಾದ್ರೆ ನನಗೆ ನೆನಪಾಗ್ತದೆ, ಎಮರ್ಜೆನ್ಸಿಯಲ್ಲಿ ಕೂಡ ತುರ್ತು ಸಮಯದಲ್ಲಿ ತುರ್ತು ಪರಿಸ್ಥಿತಿ ಸಮಯದಲ್ಲೂ ಕೂಡ ಇಡೀ ಭಾರತ ದೇಶದಲ್ಲಿ ಎಲ್ಲೂ ಕೂಡ ವೇಷ ಹಾಕ್ಲಿಕ್ಕೆ ಅವಕಾಶ ಇಲ್ಲದಿರುವಾಗ ನಮ್ಮ ಗುರುಗಳಾದ ಉಮೇಶ್ ಮಂಗಳದೇವಿ ಅವರು ಏಕ ಹುಲಿವೇಷಧಾರಿಯಾಗಿ ಲಟ್ಟೆಯ ಮೇಲೆ ಜೆಂಡೆ ಬೀಜಿಸಿಕೊಂಡು ಬಂದಂತ ದೇವರ ಒಂದು ಸೇವೆ ಕೊಟ್ಟಂತ ಉದಾಹರಣೆ ನಮಗಿದೆ. ಅದರಿಂದಲೇ ನಮ್ಮ ಮಂಗಳದೇವಿ ದೇವಸ್ಥಾನದಲ್ಲಿ ಮತ್ತು ಮಾರಿಗುಡಿ ದೇವಸ್ಥಾನದಲ್ಲಿ ಪ್ರಥಮ
ಮರ್ಯಾದೆ ಏನು ಸ್ಥಾನಮಾನ ನಮಗೆ ಸಿಕ್ಕಿದ್ದು ಅದೇ ರೀತಿಯಲ್ಲಿ ನಮಗೆ ಸಿಕ್ಕಿದ್ದು, ಅದು ದಾಖಲೆ ಇದೆ. ಇಂಥ ಸಂದರ್ಭದಲ್ಲಿ ಕೂಡ ಅಂಥ ಸಂದರ್ಭದಲ್ಲಿ ಕೂಡ ನಾವು ಹಾಕಿದ್ದೇವೆ ಅಂತ ಹೇಳಿದರೆ ಈ ಕೊರೋನಾ ಸಂದರ್ಭದಲ್ಲಿ ಏನಾದರೂ ವ್ಯವಸ್ಥೆ ಮಾಡ್ಬೋದಲ್ಲ. ಎಲ್ಲ ರೀತಿಯಿಂದ ಸರಳೀಕರಣ ಮಾಡ್ತಾರೆ, ಇದಕ್ಕೆ ಸರಳೀಕರಣ ಮಾಡಬಾರ್ದೆಂಬ ಇದೇನು ಇಲ್ಲ. ನೀವು ಹೇಳುವಂಥದ್ದು ಈಗ ಪದ್ಮರಾಜ್ ಅವರು ಹೇಳಿದಾಗೆ ಕೂಡ ಒಂದು ಅರಕೆ ಸ್ವರೂಪದಲ್ಲಿ ನಾವು ದೇವರ ಮುಂದೆ ನಾವು ಕಲ್ಲುಗಾಡಿಯಲ್ಲಿ ಹೋಗ್ಲಿಕ್ಕೆ ಕೂಡ ರೆಡಿ ಇದ್ದೇವೆ, ಇಲ್ಲಾದ್ರೆ ನಡೆದುಕೊಂಡು ಕಾಲ್ನಡಿಗೆಯಲ್ಲಿ ಹೋಗ್ಲಿಕ್ಕೆ ಕೂಡ ರೆಡಿ ಇದ್ದೇವೆ. ಈ ರೀತಿಯಾಗಿ ನಾವಂದ್ರೆ ಹುಲಿವೇಷಕ್ಕೆ ಪ್ರಿಪರೇಷನ್ ತುಂಬಾ ಇದೆ. ಅಂದ್ರೆ ನಾವು ಚೌತಿ ದಿವಸ ಏನು ಅದು ಊದಿಡುವ ಒಂದು ಕ್ರಮ ಮುಹೂರ್ತ ಮಾಡುವಂತದ್ದು ಈ ಚೌತಿ ದಿವಸದಿಂದ ನಡೀತಾ ಇರ್ತದೆ, ಪ್ರಕ್ರಿಯೆ ನಡೀತಾ ಇದೆ. ದಸರಾಕ್ಕೆ ಯಾವ ರೀತಿಯ ಸಿದ್ಧತೆಗಳು ಇರ್ಬೋದು, ಮತ್ತೆ ಪೇಂಟರ್ಗೆ ಅಡ್ವಾನ್ಸ್ ಕೊಡೋದು, ಈ ಅದಕ್ಕೆ ಚಡ್ಡಿಯ ಟೈಲರ್ಗೆ ಅಡ್ವಾನ್ಸ್ ಕೊಡೋದು. ಆ ಸಮಯದಲ್ಲಿ ಯಾರು ಇರುವುದಿಲ್ಲ. ನಾವಂದ್ರೆ ಮುಹೂರ್ತ ಇಡುವುದೇ ನಮ್ಮ ಈ ಬಾರಿ ಹುಲಿವೇಷ ಇದೆ ಅಂತ ಇಡೀ ಊರಿಗೆ ಪ್ರಸಾರ ಮಾಡುವಂತ ಒಂದು ಒಳ್ಳೆ ಕಾರ್ಯಕ್ರಮ ಅದೆಲ್ಲ ಇಟ್ಟಾಗಿದೆ. ಆ ಮುಹೂರ್ತ ಅಂದ್ರೆ ದೇವರನ್ನು ನೆನೆಸಿಕೊಂಡು ಗಣಪತಿ ಎಲ್ಲ ಇಟ್ಟು ಮಾಡುದು, ಒಂದು ಹಿಂದೂ ಸಂಸ್ಕೃತಿ ಮೂಲಕ ಮಾಡುದು. ಅದನ್ನ ಇಟ್ಟ ಮೇಲೆ ನಾವು ವಾಪಸ್ಸು ತೆಗೆಯಲಿಕ್ಕೆ ಅದೇ ಹಿಂದೂ ಸಂಸ್ಕೃತಿ ಅನ್ನುವ ಹೆಸರಿಗೆ ಈಗಿನ ಜನಪ್ರತಿನಿಧಿಗಳು ಬಹಳ ವೇಗವಾಗಿ ತೀರ್ಮಾನ ಮಾಡಬೇಕು. ಒಂದು ಗಣಪತಿ ಯಾಕೆ ಹೇಳಿದ್ರೆ ಹೌದು ಹಿಂದುತ್ವದ ಆಧಾರದ ಮೇಲೆ ಹೆಸರು ಹೇಳಿದ್ದಾರೆ. ಆಗಿರುವಾಗ ಬಹಳ ಬೇಗನೆ ಸುಮ್ಮನೆ ಇಲ್ಲ ಆದ್ರೆ ನೀವು ಒಮ್ಮೆ ನಿಷೇಧ ಮಾಡಿಸುದು. ಮತ್ತೆ ನಮ್ಮ ಜಿಲ್ಲೆಯವರೇ, ನಮ್ಮ ಕರಾವಳಿಯವರೇ ಮುಜರಾಯಿ ಇಲಾಖೆ ಸಚಿವರು ಈಗ ಜಿಲ್ಲಾಧಿಕಾರಿಗಳಿಗೆ ಸಂಸ್ಕೃತಿ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ, ಬೇರೆ ಜಿಲ್ಲೆಯವರು ಬೇರೆ ಜಿಲ್ಲೆಯಿಂದ ಧಾರ್ಮಿಕ ಪರಿಷತ್ ಸದಸ್ಯರಿಗೆ ಗೊತ್ತಿದೆ ಅಲ್ವಾ, ಜಿಲ್ಲೆಯ ಜನಪ್ರತಿನಿಧಿಗಳು ಎಷ್ಟು ಜನ ಇದೆ ಎಲ್ರಿಗೂ ಗೊತ್ತಿದೆ ಅಲ್ಲ. ಖಂಡಿತ ನಾವ್ ಹೇಳ್ತಕ್ಕಂಥದ್ದು ಇನ್ನಾದ್ರೂ ನಿಮ್ಗೆ ಗೊತ್ತಾಯ್ತಲ್ಲ ಇಲ್ವೇಷಕ್ಕೆ ಎಷ್ಟು ಶ್ರಮ ಇದೆ. ಈಗ ನೀವು 13 ತಾರೀಕಿಗೆ ಮೀಟಿಂಗ್ ಮಾಡ್ತೀರಿ, ನಂತರ ಸುತ್ತಲೂ ಮಾಡುವಂತದನ್ನ ಬೇಗ ಮಾಡ್ಬೋದಲ್ಲ. ಖಂಡಿತವಾಗಿ ನೋಡಿ, ಒಂದು ರಾಜಕೀಯ ಪಕ್ಷದ ಇನಾಗ್ರೇಷನ್ ಬೇಕಾದ್ರೆ ಕೋವಿಡ್ ನಿಯಮದ ಅಡಿಯಲ್ಲಿ ಎಲ್ಲ ಇದನ್ನು ಮಾಡಿಕೊಡ್ತಾರೆ, ಚುನಾವಣೆ ಬೇರೆ ಬೇರೆ ಇದನ್ನ ಮಾಡಿಕೊಡ್ತಾರೆ, ಎಲ್ಲ ನೋಡಿ. ನಾವ್ ಹೇಳ್ತಾ ಈಗ ಕೋವಿಡ್ ನಿಯಮ ಪ್ರಕಾರ ಈಗ ಮದುವೆ ಆಗುದಿಲ್ವಾ, ಆಗ್ತದೆ, ಸಮಾರಂಭಗಳು ಆಗ್ತಾ ಇಲ್ವಾ, ಆಗ್ತದೆ. ಇದು ಕೂಡ ಅದೇ ನೋಡಿ. ಇದು ಒಂದು ತುಳುನಾಡಿನ ಒಂದು ಜೀವನಾಡಿ. ಇದನ್ನ ನಿಲ್ಲಿಸುವಂಥದ್ದು ನಾನು ಒಂದು ಈ ವಿಫೋರ್ ಮೂಲಕ ಹೇಳ್ತಕ್ಕಂಥದ್ದು. ಇದನ್ನ ನಿಲ್ಲಿಸಿದ್ದೇ ಹೌದಾದ್ರೆ ಖಂಡಿತವಾಗ್ಲೂ ಶಾಸಕರಾಗ್ಲಿ, ಉಸ್ತುವಾರಿ ಸಚಿವರಾಗ್ಲಿ, ಇನ್ನೊಬ್ಬರಾಗ್ಲಿ ಎಲ್ಲಾ ಪಕ್ಷದವರ ಜನಪ್ರತಿನಿಧಿಗಳ ಮುಂದೆ, ಅವರ ಆಫೀಸ್ ಕಚೇರಿಯ ಮುಂದೆ ನಾವು ಎಲ್ಲ ಸಂಘಟನೆಯವರು ಸೇರಿ ಈಗ ಇವತ್ತು ನಾವು ಹೇಳಿದ್ದೇವೆ, ನೀವು ಇಮಿಡಿಯೇಟ್ ಮಾಡದಿದ್ರೆ ನಾವು ಜನ ಆಂದೋಲನ ಮಾಡ್ತೇವೆ ಅನ್ನುವಂಥದ್ದು. ಜನ ಆಂದೋಲನ ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ ಇದು ತುಳುನಾಡಿಗರ ಒಂದು 28ನೇ ಇದನ್ನ ಅರ್ಥ ಮಾಡಿಕೊಳ್ಬೇಕು. ಅದು ಜಾನಪದ ಕ್ರೀಡೆ ಕೂಡ ನಮ್ದು ಒತ್ತಾಯ ಇದೆ. ಈ ಹುಲಿವೇಷವನ್ನು ಜಾನಪದ ಕ್ರೀಡೆಗೆ ಸೇರಿಸಬೇಕೆಂಬ ಒತ್ತಾಯ ಇದೆ. ಬಹುಶಃ ನಾನೊಂದು ಮಾತು ಹೇಳ್ತೇನೆ, ಈ ಕೋವಿಡ್ ನಿಂದ ನಾವು ತುಂಬಾ ಕಲ್ತಿದ್ದೇವೆ. ಅಂದ್ರೆ ನಾವೇನು 10 ತಂಡ ಇದ್ದೇವೆ, ನಾವು ಬಾಕಿ ದಿವಸದಲ್ಲಿ ಏನಾದ್ರೆ ಬೇರೆ ಬೇರೆ ಇರ್ಬೋದು. ಈ ತಂಡ ಬರುವಾಗ ಸ್ವಲ್ಪ ಆಚೆ ಇರ್ತಾರೆ, ಆದ್ರೆ ಇದೊಂದು ಎಲ್ಲರಿಗೂ ಒಗ್ಗಟ್ಟಾಗ್ಲಿಕ್ಕೆ, ಇಡೀ ಊರು ಒಗ್ಗಟ್ಟಾಗ್ಲಿಕ್ಕೆ ಇದೊಂದು ಕೋವಿಡ್ ಕಲಿಸಿಕೊಟ್ಟಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪ್ರತಿಯೊಂದು ಕಡೆಯಲ್ಲಿ ಜಾತ್ರೆಗೆ ಸರಳವಾಗಿ ಆಚರಣೆ ಮಾಡ್ಲಿಕ್ಕೆ ಎಲ್ಲ ಕಡೆಯಲ್ಲಿ ಅವಕಾಶ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ, ಇದು ಕರ್ನಾಟಕದಲ್ಲಿ ದೊಡ್ಡ ದೊಡ್ಡವರ ಮಕ್ಕಳ ಮದುವೆಗೆ ಯಾವ ರೀತಿ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಅನ್ನೋದು ನಮ್ಮ ಮುಂದಿದೆ. ಅವಾಗ ಏನು ಈ ಲಾಕ್ಡೌನ್ ನ ಪ್ರೋಸೆಸ್ಗಳು ಇನ್ನೂ ಜಾರಿಯಲ್ಲಿತ್ತು, ಇವಾಗ ಸಂಪೂರ್ಣ ಅನ್ಲಾಕ್ ಅಲ್ಲೇ ಆಗಿದೆ, ಎಲ್ಲವೂ ಆಗ್ತದಂತಾದ್ರೆ ಸಂಸ್ಕೃತಿ ಉಳಿಸುವ ನಿಟ್ಟಿನಲ್ಲಿ ಈ ರೀತಿ ಮಾಡ್ತಾರಂತಾದ್ರೆ ನಾವು ಆಲೋಚನೆ ಮಾಡ್ಬೇಕಾಗ್ತದೆ. ಅದಕ್ಕೋಸ್ಕರ ನಾವಿವತ್ತು ಯಾಕೆ ಸೇರಿದ್ದೇವೆ ಅಂತ ಹೇಳಿದ್ರೆ, ನಾವು ಕೂಡ ಇದರ ಬಗ್ಗೆ ಬಹಳ ಕುಲಂಕುಷವಾಗಿ ಮಾತಾಡಿ ಎಲ್ಲರೂ ನಾವು ಒಟ್ಟಿಗೆ ಸೇರಿರ್ತಕ್ಕಂಥದ್ದು. ನಮ್ಗೆ ಇದರಲ್ಲಿ ಪಕ್ಷ ಜಾತಿ ಭೇದ ಅದು ಇಲ್ಲ. ನಮ್ಗೆ ತುಳುನಾಡ ಸಂಸ್ಕೃತಿ ಉಳಿಬೇಕು. ಇದನ್ನ ನೀವು ನಿಷೇಧ ಮಾಡ್ತೀರಂತಾದ್ರೆ ನಮ್ಗೆ ಇಂಥ ಡಿಸಿ ಬೇಡ, ನಮ್ಗೆ ಇಂಥ ಜಿಲ್ಲಾಧಿಕಾರಿಯವರು ನಮ್ಗೆ ಖಂಡಿತವಾಗ್ಲೂ ಬೇಡ. ಈಗ ನೀವು ಆಗ್ಲೇ ಕೂಡ ಒಂದು ಅಭಿಪ್ರಾಯ ಕೂಡ ಹೇಳಿದ್ರಿ. ಈಗ ಜಿಲ್ಲಾಧಿಕಾರಿಗಳು ಬೇರೆ ಜಿಲ್ಲೆಯಿಂದ ಬಂದಿರ್ತಾರೆ, ಬೇರೆಯವರಿಂದ ಬಂದಿರ್ತಾರೆ, ಅವರಿಗೆ ಮಾಹಿತಿಗಳನ್ನು, ವಿಚಾರಗಳನ್ನು, ಸಂಪ್ರದಾಯವನ್ನು, ವಿಚಾರವನ್ನು ತಿಳಿಸಬೇಕಾದವರು ಯಾರು? ನಮ್ಮ ಊರಿನ ಜನಪ್ರತಿನಿಧಿಗಳು. ಈಗ ನಾವು ಕೇವಲ ಒಬ್ಬರು ಜಿಲ್ಲಾಧಿಕಾರಿಯ ತಲೆಗೆ ಮಾತ್ರ ಕಟ್ಟಲಿಕ್ಕೆ ಆಗ್ತದಾ? ನಮ್ಮ ಜನಪ್ರತಿನಿಧಿಗಳು ಅವರ ಜವಾಬ್ದಾರಿ ಅದರ ಬಗ್ಗೆ ನಾವು ಕೇಳಬೇಕಾಗಿಲ್ವಾ? ಈಗ ನೀವೇ ಆಗ್ಲೇ ಹೇಳಿದಿರಿ, ಧಾರ್ಮಿಕ ಪರಿಷತ್ತಿನವರು ಏನು ಸ್ವಲ್ಪ ಏನು ನಿಲುವನ್ನು ಅವರು ಸಡಿಲ ಮಾಡಿದ್ರಿಂದ ಸ್ವಲ್ಪ ಧಾರ್ಮಿಕ ಪರಿಷತ್ತಿನವರು ಧಾರ್ಮಿಕದ ಬಗ್ಗೆ ಸ್ವಲ್ಪ ನಾಲೆಜ್ ಅನ್ನು ಹೊಂದಿದವರು ಇರಬೇಕು.
ಬರೀ ಅವರು ನಾಮಕ ವ್ಯವಸ್ಥೆಯಾಗಿ ಸದಸ್ಯರಾಗಿರಬಾರ್ದು. ದಸರಾ ಅಂದ್ರೆ ಏನು, ಈ ಬಾರಿ ಧಾರ್ಮಿಕ ಪರಿಷತ್ತಿನಲ್ಲಿ ಅಲ್ಲ ಒಂದಿಬ್ಬರು ಒಳ್ಳೆಯ ಅನುಭವಿಗಳು ಕೂಡ ಇದ್ದಾರೆ ಅಲ್ಲಿ. ಈ ಹಿಂದೆ ದೇವಸ್ಥಾನಗಳ ಟ್ರಸ್ಟಿಗಳಾದವರು, ಮುಕ್ತೇಶ್ವರ ಕೂಡ ಇದ್ದಾರೆ. ಬಟ್ ಎಲ್ಲರೂ ಅದೇ ರೀತಿ ಇದ್ದಾರೆ ಅಂತ ಹೇಳಲಿಕ್ಕೆ ನಾವ್ ಹೇಳುದು ಇದ್ದಾರೆ, ಆದ್ರೆ ಮಾತಾಡ್ಬೇಕಲ್ಲ. ಸಂಸ್ಕೃತಿ ಅನ್ನೋದು ನಮ್ಗೆ ಗೊತ್ತಿಲ್ವಾ? ಹೌದು. ಹುಲಿವೇಷ ಅಂತಕ್ಕಂಥ ದೇವಿಯ ಒಂದು ಆರಾಧನೆ ಅನ್ನೋದು ಅವರಿಗೆ ಗೊತ್ತಿಲ್ವಾ? ಹೌದು. ಯಾವಾಗ ಮಾತಾಡ್ಬೇಕು? ಈಗ ಸುಮ್ಮನೆ ಕೂತಿದ್ರೆ ಇವ್ರು ಇನ್ನೂ ಮಾತಾಡ್ತಿರ್ಲಿಲ್ಲ. ಖಂಡಿತ. ಇವತ್ತು ಎಲ್ಲರೂ ಉಸ್ತುವಾರಿ ಸಚಿವರು ಸಂಬಂಧಪಟ್ಟವರನ್ನ ಮಾತಾಡಿಸಿದ್ರಿಂದ ಇವತ್ತು ಪುನಃ 13ಕ್ಕೊಂದು ಒಂದು ಅಭಿಯಾನ ಪ್ರಾರಂಭ ಆಗಿದೆ ಜಿಲ್ಲೆಯಲ್ಲಿ, ಹುಲಿವೇಷ ಬೇಕು. ಅದಕ್ಕೆ ನಾವು ಹೇಳುದು ತುಳುನಾಡ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕಾದ್ರೆ ನಾವು ಹೋರಾಟ ಮಾಡ್ಬೇಕು. ಹೌದು, ಖಂಡಿತವಾಗಿ ಹೋರಾಟ ಮಾಡುವಂತ ಪರಿಸ್ಥಿತಿ ಯಾರಿಂದ? ನಮ್ಮವರಿಂದಲೇ. ನಮ್ಮವರೇ ಇದ್ರೂ ಕೂಡ ನಾವು ಹೋರಾಟ ಮಾಡಿ ಇವತ್ತು ಉಳಿಸ್ಕೊಳ್ಳುವಂತ ನಮ್ಗೆ ಪ್ರಮೇಯ ಎದುರಾಗಿದೆ. ಬಟ್ ನೀವು ಹೇಳಿದಾಗೆ ಈಗ ದಿನೇಶ್ ಕುಂಪಲ್ ಅವರು ಮತ್ತು ನೀವು ಕೂಡ ಹೇಳಿದಾಗೆ ಹೋರಾಟದ ಸಂದರ್ಭದಲ್ಲಿ ಕೂಡ, ಯಾಕಂದ್ರೆ ನಮ್ಮ ಬೇಡಿಕೆಯ ಸಂದರ್ಭದಲ್ಲಿ ಕೂಡ ನಾವು ಏನು ಕೋವಿಡ್ನ ನಿಯಮಾವಳಿ, ರೂಲ್ಸ್, ಕಂಡೀಷನ್ಸ್, ಗೈಡ್ಲೈನ್ಸ್ ಎಲ್ಲವನ್ನು ಪಾಲಿಸಿಕೊಂಡೇ ನಮ್ಮ ಬೇಡಿಕೆಯನ್ನು ಮುಂದೆ ಇಡ್ತೇವೆ ಅಂತ ನೀವು ಹೇಳ್ತಾರೆ. ಇದರ ಮೊದಲು ಮಂಗಳದೇವಿಯಲ್ಲಿ ಇವರು ಹೇಳಿದಾಗ 2 ವರ್ಷದ ಮೊದಲು ಈ ಮೆರವಣಿಗೆ ಆಗ್ತದೆ. ಒಂದು ಟ್ಯಾಬ್ಲೆದವರಿಗೆ ಕನಿಷ್ಠ ಒಂದು ನನ್ನ ಗೊತ್ತಿರುವ ಪ್ರಕಾರ 3-4 ಲಕ್ಷ ಖರ್ಚಿದೆ. ಬಾಕಿ ಎಲ್ಲ ವಿಚಾರ ಬೇಡ. ಇದು ಬಂದ ನಂತರ ದೇವಸ್ಥಾನದ ಎದುರು ಒಂದು 3 ನಿಮಿಷ ನಿಲ್ಲಿಕ್ಕಿಲ್ಲ ಒಂದು ಟ್ಯಾಬ್ಲು. ಅವರ ಒಂದು ಶ್ರಮಕ್ಕೆ ಅವರು ಎಣಿಸ್ತಾರೆ. ನಾವು ಯಾರನ್ನು ದೂರುವಂತದಂತಲ್ಲ, ನಾವು ಹೇಳುದು ಇಂಥದ್ದು ಆಗಬಾರ್ದು ಅನ್ನುವಂಥದ್ದು. ಅದಾದ ನಂತರ ಈ ಗೊಂದಗಳ ಆದ್ರಿಂದ 2 ವರ್ಷದಲ್ಲಿ ಇವರು ಸಮಿತಿ ಮಾಡಿರ್ತಕ್ಕಂಥದ್ದು. ಅವರಿಗೂ ಅವರು ಕರ್ಕೊಂಡು ಬರುವಂತದ್ದು ಹರಕೆ, ಇದರಲ್ಲಿ ಹರಕೆ ಸೇವೆ ಈ ರೀತಿಯಾಗಿ. ಅದಾದ ನಂತರ ಇದೀಗ ಪರ್ಫೆಕ್ಟ್ ಆಗಿ ಉಂಟು, ತೊಂದರೆ ಇಲ್ಲ. ನಾವ್ ಹೇಳುದು ನಾವು ಅಧ್ಯಕ್ಷರನ್ನ ದೂರುವಂತದಂತ. ಮಂಗಳದೇವಿ ಅಧ್ಯಕ್ಷರು ಈ ಮೀಟಿಂಗ್ ಅಲ್ಲಿ ಇದ್ರು. ನನಗೆ ಬಂದ ಮಾಹಿತಿ ಪ್ರಕಾರ ಅವರು ಮಾತಾಡ್ಲಿಲ್ಲ. ಇವರು ಸಾರಥಿ ಆದವರೇ ಮಾತಾಡದಿದ್ರೆ ಸಂಸ್ಕೃತಿ ಉಳಿಸುದು ಯಾರು? ಈಗ ನೀವು ಮಾತಾಡ್ತಾ ಇದ್ದೀರಿ, ನೀವು ಬೇರೆ ಬೇರೆ ಸಂಘಟನೆಗಳ ಮೂಲಕ ಮಾತಾಡ್ತಾ ಇದ್ದೀರಿ. ಈಗ ಒಂದು ಕಡೆಯಿಂದ ಪದ್ಮರಾಜ್ ಅವರು ಕುದ್ರೋಳಿ ದೇವಸ್ಥಾನದ ವತಿಯಿಂದ ಕೂಡ ಹೇಳಿದರು, ನಾವು ಮಾತಾಡಿದ್ದೇವೆ, ನಮ್ಮ ಬೇಡಿಕೆಯನ್ನು ಮಂಡಿಸಿದ್ದೇವೆ, ಒಂದು ಏನು ಸಕಾರಾತ್ಮಕವಾಗಿ ಏನು ಸ್ಪಂದನೆ ಬರ್ಬೋದು ಅಂತ. ನೋಡೋಣ, ನಾವು ಕೂಡ ಅದೇ ರೀತಿ ಒಂದು ನಿರೀಕ್ಷೆಯನ್ನು ಇಟ್ಕೊಳ್ಳುವ. ಯಾಕಂತ ಹೇಳಿದ್ರೆ ನೀವು ಹೇಳಿದಾಗೆ ಕೋವಿಡ್ನ ನಿಯಮಾವಳಿಗಳನ್ನು ನಾವು ಪಾಲಿಸಲೇಬೇಕು. ಯಾಕಂತ ಹೇಳಿದ್ರೆ ಒಂದು ಸಮಾಜದ ಸ್ವಾಸ್ಥ್ಯ, ಆರೋಗ್ಯವನ್ನು ಕಾಪಾಡುವುದು ಅದು ನಾಗರಿಕ ಸಮಾಜದ ಎಲ್ಲರ ಜವಾಬ್ದಾರಿ, ಸಂಘಟನೆಗಳ ಕೂಡ ಕರ್ತವ್ಯ ಕೂಡ. ಸೊ ಅದನ್ನು ನೀವು ಭಾರಿ ಸ್ಪಷ್ಟವಾಗಿ ಕೂಡ ಹೇಳಿದಿರಿ. ಆದರೆ ನಮ್ಮ ಕೆಲವು ಆಚರಣೆಗಳು, ಸಂಪ್ರದಾಯಗಳು, ಯಾಕಂತ ಹೇಳಿದ್ರೆ ಎಲ್ಲ ನೀವು ಹೇಳಿದಾಗೆ ಬೇರೆ ಬೇರೆ ಸಭೆ ಸಮಾರಂಭ ಎಲ್ಲದಕ್ಕೂ ಈಗ ಅವಕಾಶಗಳು ಸಿಗ್ತಾ ಇರೋ ಸಂದರ್ಭದಲ್ಲಿ ನಾವು ಈ ಒಂದು ಏನು ಸಣ್ಣ ಬೇಡಿಕೆ ನಮ್ಮದು. ಯಾಕಂದರೆ ನಾವು ತುಂಬ ಜನ ಸೇರಿಸೋದಿಲ್ಲ ಅನ್ನೋ ಬೇಡಿಕೆಯನ್ನು ಇಟ್ಟಿದ್ದೀರಿ, ಒಳ್ಳೆಯ ವಿಚಾರ. ಸೊ ನಾವು ಈ ಒಂದು ಸಂವಾದವನ್ನು ಇಲ್ಲಿಗೆ ಸಮಾಪನ ಮಾಡೋ ಸಂದರ್ಭದಲ್ಲಿ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸೋದಕ್ಕಾಗಿ ನಾನು ದಿನಕರ್ ಶೆಟ್ಟಿ ಅವರೇ ನಿಮಗೆ ಪ್ರೀತಿಯಿಂದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ದಿನೇಶ್ ಕುಂಪಲ್ ಅವರೇ ನಿಮಗೆ ಕೂಡ ಪ್ರೀತಿಯಿಂದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ವೀಕ್ಷಕರೇ, ಇಷ್ಟು ಹೊತ್ತು ಭಾರಿ ಸ್ಪಷ್ಟವಾಗಿ ಇಬ್ಬರು ಮತ್ತು ಜೊತೆಗೆ ಮಾತಾಡಿದಂಥ ಪದ್ಮರಾಜ್ ಅವರು ಕೂಡ ನಾವು ಕೋವಿಡ್ ನಿಯಮಾವಳಿಗಳನ್ನು ಚಾಚೂ ತಪ್ಪದೆ ಪಾಲಿಸ್ತೇವೆ, ಆದರೆ ದೊಡ್ಡ ಮಟ್ಟದಲ್ಲಿ ಜನ ಸೇರಿಸದೆ ಒಂದು ಹರಕೆಯ ಸ್ವರೂಪದಲ್ಲಿ ನಾವು ಈ ಒಂದು ಹುಲಿವೇಷವನ್ನು ಈ ಬಾರಿ ಇಳಿಸಲೇಬೇಕು. ಅದಕ್ಕೆ ಒಂದು ಅವಕಾಶವನ್ನು ಜಿಲ್ಲಾಡಳಿತ ಮಾಡಿಕೊಡಬೇಕು. ನಮ್ಮ ಜನಪ್ರತಿನಿಧಿಗಳು ಅದಕ್ಕೆ ಪೂರಕವಾಗಿ ಸ್ಪಂದಿಸಬೇಕು ಅನ್ನೋ ವಿಚಾರವನ್ನು ಮುಂದಿಟ್ಟಿದ್ದಾರೆ. ನಾವು ಕೂಡ ಏನು V4 ನ್ಯೂಸ್ ಮೀಡಿಯಾದ ವತಿಯಿಂದ ಜನರ ಪರವಾಗಿ ನಾಡಿನ ಸಂಸ್ಕೃತಿ, ಆಚಾರ, ವಿಚಾರ, ಕಲೆ, ಸಂಪ್ರದಾಯ ವಿಚಾರವಾಗಿ ಮಾತನಾಡಬೇಕಾದದ್ದು, ಧ್ವನಿ ಎತ್ತಬೇಕಾದ್ದು ನಮ್ಮದು ಕೂಡ ಕರ್ತವ್ಯ. ಸೊ ಈ ಸಂದರ್ಭದಲ್ಲಿ ನಾವು ಜನರ ನಾಡಿನ ಮಿಡಿತವಾಗಿ ಮತ್ತು ಬೇರೆ ಬೇರೆ ಸಂಘಟನೆಗಳ ಪರವಾಗಿ ಕೂಡ ನಮ್ಮ ಒಂದು ಕಳಕಳಿಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದೇವೆ. ಒಂದು ಒಳ್ಳೆಯ ಸದಾಭಿಪ್ರಾಯದ ಒಂದು ತೀರ್ಮಾನ, ನಿಲುವುಗಳು ಬರುವಂತಾಗಲಿ. ಆ ನಿಟ್ಟಿನಲ್ಲಿ ಎಲ್ಲ ಸಂಘಟನೆಗಳು ಅವರ ಪ್ರಯತ್ನವನ್ನು ಮುಂದುವರಿಸಲಿ. ಜೊತೆಗೆ ಜನಪ್ರತಿನಿಧಿಗಳು ಮತ್ತು ಧಾರ್ಮಿಕ ಪರಿಷತ್ನವರು, ಮುಖ್ಯವಾಗಿ ಧಾರ್ಮಿಕ ಪರಿಷತ್ನವರು ಸಕಾರಾತ್ಮಕವಾಗಿ ಸ್ಪಂದಿಸುವಂತಾಗಲಿ. ಯಾಕಂದರೆ ಯಾವುದೇ ರೀತಿಯ ಗೊಂದಲಗಳು ನಮ್ಮ ಮಧ್ಯೆ ಮೂಡುವುದು ಬೇಡ. ಯಾಕಂದರೆ ಇವತ್ತು ಸಮಾಜ ವ್ಯವಸ್ಥೆ ತುಂಬ ಕಷ್ಟ, ತುಂಬ ನೋವಿನಲ್ಲಿ ಇರುವಂಥ ದಿನ. ಸೊ ಅಂಥ ಸಂದರ್ಭದಲ್ಲಿ ನಾವು ತುಂಬ ಸುಸೂತ್ರವಾಗಿ, ಸಮಾಧಾನಕರವಾಗಿ ವಿಚಾರವನ್ನು ಮುಂದಿಡಬೇಕಾಗುತ್ತೆ. ಮತ್ತು ಎಲ್ಲಿ ಕೂಡ ಯಾರಿಗ ಮನಸ್ಸಿಗೂ, ಯಾವ ಸಂಘಟನೆ, ಸಂಸ್ಥೆ, ದೇವಸ್ಥಾನದವರ ಮನಸ್ಸಿಗೆ ಕೂಡ ನೋವು ಆಗದ ರೀತಿಯಲ್ಲಿ ನಮ್ಮ ನಿಲುವುಗಳು, ನಮ್ಮ ನಿರ್ಧಾರಗಳು ಮೂಡಿ ಬರಲಿ ಅನ್ನುವಂಥ ಒಂದು ಆಶಯವನ್ನು V4 ಮೂಲಕ ವ್ಯಕ್ತಪಡಿಸ್ತಾ ಈ ಒಂದು ಸಂವಾದವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು